ವೀರೇಂದ್ರ ಹೆಗಡೆ ಅವರೇ, ನೀವೇ ಇದನ್ನ ನೀವು ನೋಡ್ತಾ ಇದ್ರೆ ನೀವು ಸೀಲ್ ಸಿಗ್ನೇಚರ್ ಮಾಡಿ ನೀವು ಒಂದು ಖಾಲಿ ಪೇಪರ್ ಅಲ್ಲಿ ಸೈನ್ ಮಾಡಿ ಕೊಡಿ ನೋಡುವ. ಇಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇರುದಿಲ್ಲ, ನಮ್ಗೆ ಬೇಕೇ ಬೇಕು. ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಬೇಕೇ ಬೇಕು ನಮ್ಗೆ. ಮದ್ದಿಗೆ ಅಂತ ಹೇಳಿ ಇಟ್ಟಿದ್ದ 500 ರೂಪಾಯಿನ ಮಿಸರ್ ಹತ್ರ ದುಡ್ಡು ಬೇಕು, ನಾನಿಲ್ಲರೂ ಹೋಗುದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡು ಹೋಗಿದ್ದಾರೆ. ನಾನು ಕೆಲಸ ಮಾಡೋ ದನಿಗಳ ಹತ್ರ ರಾಂಗು ಮಾತಾಡ್ದ ಅಂತ ಹೇಳ್ಬಿಟ್ಟು ಅವನು ಹುಡ್ಕೊಂಡು ಬಂದಿದ್ದು. ನೀವು ಅಲ್ಲೇ ಇದ್ರಿ? ನಾನು ಅಲ್ಲೇ ಇದ್ದೆ, ಆದ್ರೆ ಅವರ ಕಣ್ಣಿಗೆ ನಾನು ಸಿಕ್ಲಿಲ್ಲ. ಅದು ಕೊಡ್ಲಿಕ್ಕೆ ಆಗುದಿಲ್ಲ, ನಾನು ಸತ್ತಿಲ್ಲಲ್ಲ, ನನಗೆ ದುಡ್ಡು ವಾಪಸ್ ಬೇಕಲ್ಲ ಅಂತ ಹೇಳಿದೆ. 1.5 ಲಕ್ಷದಲ್ಲಿ ಇನ್ನೊಂದು 20,000 ಇರ್ಬೋದಷ್ಟೇ. ಅವರ ಲೆಕ್ಕಾಚಾರದಲ್ಲಿ 1,40,000 ತೋರಿಸ್ತಾ ಉಂಟು. ಪೊಲೀಸ್ ಅವರು ದುಡ್ಡು ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿರೋದು. ನಾನು ಹೇಳಿಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಏನಾದ್ರು ಅದಕ್ಕೆ ಪ್ರೂಫ್, ವಾಯ್ಸ್ ರೆಕಾರ್ಡ್ ಏನೋ ವಿಡಿಯೋ ಏನೋ ತೋರಿಸಿದಾರ? ಯಾವ್ದಿಲ್ಲ, ಬೇಡದ ಒಂದು ಮಾತು ಹೇಳಿದ್ರೆ ರೆಕಾರ್ಡ್ ಉಂಟು. ಟಾರ್ಗೆಟ್ ಉಂಟು ಅವ್ರಿಗೆ. ತಿಂಗಳು ಅವರು ಸಾಲ ಜಾಸ್ತಿನೇ ಕೊಡ್ತಾ ಹೋಗ್ಬೇಕು, ಇಲ್ಲ ಕಮಿಷನ್ ಬರೋದಿಲ್ಲ. ತಿಂಗಳಲ್ಲಿ ಹಣ ಕಟ್ಟಿದೆ ಅಂತ ಹೇಳ್ಬಿಟ್ಟು ಈ ಪೇಪರ್ಗೆ ಸೈನ್ ಹಾಕಿ ಹೇಳಿದ್ರು. ಯಾರು ಹೇಳಿದ್ರು? ನಾನು ಒಂದೇ ಮಾತು, ನನ್ನ ಪಾಸ್ ಪುಸ್ತಕ ಕೊಡಿ. ಖಾಲಿ ಪೇಪರ್ಗೆ ಸೈನ್ ಹಾಕ್ಲಿಕ್ಕೆ ನಾನು ಕೇಳಿದಲ್ಲ, ನನ್ನ ಪಾಸ್ ಪುಸ್ತಕ ಕೇಳಿದ್ದು. ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಸ್ತ್ರೀಶಕ್ತಿ ನವೋದಯ ಅದರಲ್ಲೆಲ್ಲ ಉಳಿತಾಯಕ್ಕೆ ಬಡ್ಡಿ ಉಂಟು, ಇದ್ರಲ್ಲಿ ಯಾವುದಿಲ್ಲ ಅಲ್ಲ. ಅದೆಲ್ಲ ಮಾಡಿಕೊಡ್ಲಿ ಇವರು. ಸಾಲ ಲಕ್ಷದ ಮೇಲೆ ತೆಗೆದ್ರೆ ಇಂಪ್ರೂವ್ ಕಡ್ಡಾಯವಾಗಿ ಬೇಕು, ಇಲ್ಲಾಂದ್ರೆ ಅವ್ರು ಕೂಡ ಸುರಕ್ಷೆ ಕಟ್ಟಬೇಕು. ಮತ್ತೆ ನಿರಂತರ ಪುಸ್ತಕ ಅದಕ್ಕೆ ಬೇರೆ ಲಾಭಾಂಶ ಬಂದ್ರೆ ಪುಸ್ತಕದ ದುಡ್ಡು ಕಟ್ ಮಾಡ್ಬಿಟ್ಟು ಲಾಸ್ಟ್ ಗೆ ಅವನಿಗೆ 100 ರೂಪಾಯಿ ಕೊಡುದು. ಮೊಬೈಲ್ ರೆಕಾರ್ಡ್ ಮಾಡ್ತಾ ಕೇಳಿದ್ರು, ನಾನು ಅದನ್ನ ತೆಗೆದು ನಾನೇ ಟೇಬಲ್ ಇಟ್ಟೆ. ನೋಡಿ ರೆಕಾರ್ಡ್ ಇದ್ರೆ ಇದ್ರೆ ತೆಗಿರ್ತೀನಿ, ನಾನೇ ಟೇಬಲ್ ಇಟ್ಟೆ. ನನ್ನ ಹತ್ರ ಬಂದ್ಬಿಟ್ಟು ನನಗೆ ಲೋನ್ ಬೇಕು, ನೀ ಸೈನ್ ಆಗ್ಬೇಕು ಅಂತ ಕೇಳಿದ್ರೆ ನಾನು ಜನ ಅಲ್ಲ, ನಾನು ಕಟ್ಟಿಲ್ಲ ಅಂದ್ರೆ ನನ್ನ ಹಣಕ್ಕೆಲ್ಲ ನನ್ನ ಬಾಕಿದ ಸದಸ್ಯರ ಕಾರಣ ಅಂತ ಹೇಳಿ ಬರೀತಾರೆ. ಪಾಸ್ ಪುಸ್ತಕ ಇದೆ, ಯಾಕಂದ್ರೆ ಸಬ್ಸಿಡಿ ಬರ್ತದಲ್ಲ, ವರ್ಷಕ್ಕೆ 2,000 ಕೋಟಿ ಸಬ್ಸಿಡಿ ಬರುತ್ತೆ. ಇವರ ಪಾಸ್ ಪುಸ್ತಕಕ್ಕೆ ಬಂದಿರಬೇಕು, ಅದನ್ನು ನೀವು ತೋರಿಸಬೇಕು. ಆಮೇಲೆ ಇವರನ್ನು ಕಟ್ಟಿಸುವಂತ ಜವಾಬ್ದಾರಿ ನನ್ನ. FIR ಮಾಡಿ ಕೇಸ್ ಕೋರ್ಟಿಗೆ ಹಾಕಿ ಅಲ್ಲಿ ಕಟ್ಸ್ಕೊಳ್ಳಿ ಅಂತ ಮಾಡ್ಲಿ. ಅದು ಮಾಡ್ಲಿ, ನಾವು ಕಟ್ಟೋದಿಲ್ಲ ಅಂತ ಹೇಳುದಿಲ್ಲ, ನಾವು ಕೋರ್ಟ್ ಅಲ್ಲಿ ಕಟ್ತೇವೆ. ನಿಮ್ಮ ದುಡ್ಡು ನಮಗೆ ಬೇಡ, ಆದ್ರೆ ನಮ್ಮ ದುಡ್ಡು ಕೂಡ 1 ರೂಪಾಯಿ ನಾವು ಬಿಡುದೇ ಇಲ್ಲ. 500 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಜಾಸ್ತಿ ಕಟ್ಬಿಡ್ತೀನಿ. ನನಗೆ ಲೆಕ್ಕಾಚಾರ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ನೀವು ಸೈನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೇಳಿದ್ರೆ ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವು ಯಾಕೆ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ಕಾನೂನು ಪ್ರಕಾರವಾಗಿ ವಸೂಲ್ ಮಾಡ್ಲಿಕ್ಕೆ ಆಗುದಿಲ್ಲ? ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರಾ ಏನಾದ್ರು? ಬಂದಿಲ್ಲ. ಇಲ್ಲ, ನೋಟಿಸ್ ಕೊಡದೆ ಮನೆಗೆ ನುಗ್ಗುದಂದ್ರೆ ನಿಮಗೆ ಕೂಡ ನಾಡಿದ್ದು ಬರ್ತದೆ. ನೀವು ಏನೇನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ಸಿಗ್ನೇಚರ್ ಮಾಡಿದೀರಾ, 1 ಲಕ್ಷಕ್ಕೆ 4 ಲಕ್ಷ 5 ಲಕ್ಷ ಕಟ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಪೊಲೀಸ್ನವರು ಸ್ವಲ್ಪ ರೆಚ್ಚಿಗೆದ್ದು ಇವರಿಗೆ ಬೈದ್ರೆ ಇವರು ಮತ್ತೆ ಕಟ್ತಾರಲ್ಲ, ಹಾಗೆ ಅವರು ಪ್ಲಾನಿಂಗ್. ಬ್ಯಾಂಕಿನವರು ಎಲ್ಲಿಯಾದ್ರೂ ಒಂದು ನೀವು ನೋಡಿದ್ರೆ ಪೇಪರ್ ಅಲ್ಲಿ ಆಗಲಿ ಟಿವಿಯಲ್ಲಿ ಆಗಲಿ ಬಂದು ನಾವು ಧರ್ಮಸ್ಥಳ ಸಂಘಕ್ಕೆ ಇಷ್ಟು ಸಾಲ ಕೊಟ್ಟಿದ್ದೇವೆ ನೋಡಿ ಡಾಕ್ಯುಮೆಂಟ್ ಅಂತ ತೋರಿಸಿದಾರ? ಇಲ್ಲ. ಈಗ ನಾವು ಬೈಕಿಗೆ ಇನ್ಸೂರೆನ್ಸ್ ಮಾಡ್ತೇವೆ, ಅದಕ್ಕೆ ಒಂದು ಪೇಪರ್ ಕೊಡ್ತಾರೆ. ಈಗ ಪೊಲೀಸ್ನವರು ಹಿಡಿದ್ರೆ ಅದು ಪೇಪರ್ ಇಲ್ಲ ನಾನು ಕಟ್ಟಿದ್ದೇನೆ ಅಂತ ಹೇಳಿದ್ರೆ ಅವ್ರು ಬಿಡ್ತಾರ? ಇಲ್ಲ ಅಲ್ಲ. SBI ಮತ್ತೆ SKDRDP ಗೆ ಟೈ ಅಪ್ ಮಾಡಿಕೊಂಡು ಬಾಂಡ್ ಮಾಡಿಸಿದಿರಲ್ಲ, ಅದನ್ನು ನಮ್ಗೆ ತೋರಿಸಿದ್ರೆ 600 ಕೋಟಿ ರೂಪಾಯಿ SKDRDP ಅವರು SBI ಗೆ ಟ್ರಾನ್ಸ್ಫರ್ ಮಾಡಿರುವಂತ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ನಮಗೆ ತೋರಿಸಿ. ನೀವು ಮುಂದೆ ಬಂದು ಹೇಳಲೇಬೇಕು, ನಾವು ಬ್ಯಾಂಕಿನಿಂದ ಕೊಟ್ಟಿದ್ದು ಹೌದು, ನಾವು SKDRDP ಗೆ ಇಷ್ಟು ಕೋಟಿ ಸಾಲ ಕೊಟ್ಟಿದ್ದೇವೆ, ಹೌದು, ಡಾಕ್ಯುಮೆಂಟ್ ತಗೊಳ್ಳಿ, ಓಪನ್ ಆಗಿ ತೋರಿಸಿ. ಅಲ್ಲಿ ತನಕ ನಾವು ಕಟ್ಟೋದೇ ಇಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಬಂದಿರುವಂತ ಸಾಲದ ಟ್ರಾನ್ಸಾಕ್ಷನ್ ಇಲ್ಲ. ಹಾಗಾದ್ರೆ ನಾವು ಬ್ಯಾಂಕ್ ಇಂದಂತ ಹೇಗೆ ನಂಬುದು? ಈಗ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೇವೆ, ಎಷ್ಟೋ ವರ್ಷದಿಂದ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಎಲ್ಲ, ಈಗ ಗೂಗಲ್ ಪೇ ಯಾರು ಹಣ ಕೈಯಲ್ಲಿ ಇಟ್ಕೊಳ್ಳುದಿಲ್ಲ. ಆದ್ರೆ ಇವರಲ್ಲಿ ಆ ಸಿಸ್ಟಮ್ ಬರ್ಲಿಲ್ಲ. ಯಾಕೆ? ಈಗ ಎಲ್ಲೂ ಇಲ್ಲದೆ ಇರುವ ಸಿಸ್ಟಮ್ ಇಲ್ಲಿ ಉಂಟು. ತಂಬು ಕೊಡ್ಲಿಕ್ಕೆ ಎಲ್ಲಿ ಹೋದ್ರು ಉಂಟಾ? ಬ್ಯಾಂಕ್ ಅಲ್ಲಿ ನಿಮ್ಗೆ ತಂಬು ಕೊಡ್ಲಿಕ್ಕೆ ಉಂಟಾ ಹಣ ಕಟ್ಟುವಾಗ? ಇಲ್ಲ. ಇಲ್ಲಿ ಯಾಕೆ ತಂಬು ತಗೊಳ್ತಾ ಇದ್ದಾರೆ? ಬ್ಯಾಂಕಿನ ಸ್ಲಿಪ್ ಇಲ್ಲಿ ಬರುವುದು, ಬ್ಯಾಂಕಿನ ಬರುವುದಲ್ಲ ಇಲ್ಲಿ ಬರುವುದು. ಇಷ್ಟೆಲ್ಲ ನೀವು ಅಡ್ವಾನ್ಸ್ ಆಗಿ ಈಗ ಇಲ್ಲ ಸಿಸ್ಟಮ್ ಮಾಡಿದೀರಾ. ಅದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ 1 ಲಕ್ಷಕ್ಕೆ ನಾವು 2 ಲಕ್ಷ ಕಟ್ತೇವಲ್ಲ, ಅಲ್ಲಿ ಸಿಕ್ಕಾಕೊಳ್ತಾರೆ ಅವರು. ಆದ್ರೆ ಯಾರು ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಆಯ್ತು ಅಂತ ಹೆದರಿಕೊಳ್ಳಿಕ್ಕೆ ಹೋಗ್ಬೇಡಿ. ಸ್ಟೇಷನ್ ಅಲ್ಲಿ ಹೋಗಿ ಒಂದೇ ಮಾತು ಹೇಳಿ, ನಮ್ಗೆ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಬೇಕು, ಆಮೇಲೆ ನಾವು ಕಟ್ತೇವೆ, ಅಲ್ಲಿವರೆಗೂ ನಾವು ಕಟ್ಟುವುದೇ ಇಲ್ಲ. ನಿಮ್ಮ ಹಕ್ಕು ಅದು ಕೇಳುವಂತದ್ದು. ನೀವು ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ, ಆಮೇಲೆ ಕಟ್ಟಿ, ಅಲ್ಲಿವರೆಗೂ ನೀವು ಕಟ್ಟುವುದನ್ನು ನಿಲ್ಸಿ. ನಮ್ಗೆ ಕೂಡ ಅಷ್ಟೇ, ಮುಂಚೆ ಗೊತ್ತಿಲ್ಲ, ನಾವು ಗೊತ್ತಿದ್ದಿದ್ದು ನಾವು ಕೇಳ್ತಾ ಇರ್ಲಿಲ್ವಾ? ಕೇಳ್ತೀರಿ, ನಾವು ಸೇರ್ತಿರ್ಲಿಲ್ಲ. ಈಗ ಅವರು ಹೇಳದೇ ಇರೋದು ಅವ್ರು ತಪ್ಪಲ್ಲ. ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ. ನೋಡಿ, ಇವರು ಗಿರೀಶ್ ಅಂತ, ಇವರು ದೋಳ್ಪಾಡಿ ಗ್ರಾಮ, ಕಡಬ ತಾಲೂಕಿನವರು. ಇವರು ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಸಾಲ ತೆಗೆದು ಕಟ್ಟಕ್ಕಾಗದೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಮನೆಗೆ ಬಂದು ಜನ ಕಟ್ಟಿಕೊಂಡು ಗಲಾಟೆ ಮಾಡೋದು ಎಲ್ಲ ನಿಮಗೆ ಗೊತ್ತಿರ್ಬೋದು. ಅದೇ ಥರ ಇವರ ಮನೆಗೆ ಬಂದು ಗಲಾಟೆ ಮಾಡಿ ಯಾವುದಕ್ಕೆ ಮದ್ದಿಗೇನೋ ಎತ್ತಿಟ್ಟ ದುಡ್ಡನ್ನು ಇವರ ಮಿಸಸ್ ತೆಗೆದು ಕೊಟ್ಟಿದ್ದಾರೆ. ಹಾಗಾಗಿ ಮನೆಗೆ ಬಂದು ಗಲಾಟೆ ಮಾಡಿದ್ದಕ್ಕೆ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟು 4 ತಿಂಗಳಾದ್ರೂ ಕೂಡ ನಮಗೆ ಯಾವುದೇ ಒಂದು ಉತ್ತರ ಬರಲಿಲ್ಲ. ನಿನ್ನೆ ಇವರಿಗೆ ಒಂದು ಫೋನ್ ಕಾಲ್ ಬಂತು, ಒಂದು ಜೋರು ಮಾಡಿದ್ರು ಅಂತ ಸಂಘದವರು. ಅಂದರೆ 3-4 ತಿಂಗಳಿಂದ ಇವರು ದುಡ್ಡು ಕಟ್ಟಲಿಕ್ಕೆ ಹೋಗಲಿಲ್ಲ. ಆದರೂ ಕೂಡ ಮೊನ್ನೆ ಫೋನ್ ಕಾಲ್ ಮಾಡಿ ಜೋರು ಮಾಡಿ ಇವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಏನಾಯ್ತು ವಿಷಯ ಅಂತ ಅವರ ಹತ್ರ ನಾವು ಕೇಳೋಣ. ನಮಸ್ತೆ ಗಿರೀಶ್. ನಮಸ್ತೆ. ನಿಮ್ಮ ಮನೆಯಲ್ಲಿ? ನಮ್ಮ ಮನೆ ಇದ್ದಡ್ಕ, ದೋಳ್ಪಾಡಿ ಗ್ರಾಮ, ಕೂಡಿಗೆ ಮನೆ.
ಕಡಬ ತಾಲೂಕು. ಎಷ್ಟು ವರ್ಷ ಆಯ್ತು ನೀವು ಈ ಸಂಘಕ್ಕೆ ಸೇರಿ, ಧರ್ಮಸ್ಥಳ ಸಂಘಕ್ಕೆ ಸೇರಿ ಎಷ್ಟು ವರ್ಷ? ಒಂದು 6 ವರ್ಷ ಆಯ್ತು. 6 ವರ್ಷದಿಂದ ನೀವು ಸಂಘದಲ್ಲಿ ಇದ್ದೀರಾ. ನಿಮ್ಮ ಮಿಸಸ್ ಇದ್ದಾರಾ ಸಂಘದಲ್ಲಿ? ಇಲ್ಲ ಇಲ್ಲ, ನೀವು ಮಾತ್ರ? ಮಾತ್ರ. 4 ತಿಂಗಳಿಂದ ಮುಂಚೆ ಅವತ್ತು ನಮಗೆ ವಿಡಿಯೋ ಮಾಡ್ಲಿಕ್ಕೆ ನಮಗೆ ಸಮಯ ಸಿಗ್ಲಿಲ್ಲ. ರಾತ್ರಿ 2 ಗಂಟೆ ಆಗಿದೆ ನಾವು ಸ್ಟೇಷನ್ ಇಂದ ಹೋಗುವಾಗ. ಮಳೆ ಬೇರೆ ಬರ್ತಾ ಇತ್ತು. ಮತ್ತೆ ನಿಮ್ಮನ್ನು ಅಲ್ಲಿ ನಿಮ್ಮ ಮನೆಗೆ ಬಿಟ್ಟು ನಾನು ಈ ಕಡೆ ಬಂದೆ. ಅವತ್ತು ನಮಗೆ ವಿಡಿಯೋ ಮಾಡ್ಲಿಕ್ಕೆ ಸಮಯ ಸಿಗ್ಲಿಲ್ಲ. ಆವತ್ತು ಏನಾಯ್ತು ಹೇಳಿ. ಅವತ್ತು ಏನಂದ್ರೆ, ನಾನು 1 ವಾರಕ್ಕೆ ಮೊದಲು ನಾನು ಹಣ ಕಟ್ಟೋದಿಲ್ಲ, ನನಗೆ ಕ್ಲಿಯರ್ ನನ್ನ ಲೆಕ್ಕಾಚಾರ ಕೊಡಿ ಅಂತ ನಾನು ಅವ್ರ ಹತ್ರ ಪ್ರಶ್ನೆ ಮಾಡಿದ್ದೆ. ಹೇಗೆ ಗೊತ್ತಾಯ್ತು? ಈಗ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರ ನೀವು? ನಾನು ನೋಡ್ತಾ ಇದ್ದೆ, ನಾನು ಯೂಟ್ಯೂಬ್ ನೋಡ್ತಿದ್ದೆ, ವಾಟ್ಸಪ್ ಎಲ್ಲ ನೋಡ್ತಿದ್ದೆ. ಆಮೇಲೆ ಧರ್ಮಸ್ಥಳ ಸಂಘ ಸರಿ ಇಲ್ಲ ಅಂತ ನನಗೆ ಗೊತ್ತಾಯ್ತು, ಬರೀ ಫೋರ್ಜರಿ ಅಂತ ನನಗೆ ಗೊತ್ತಾಯ್ತು. ಆಗ ನಾನು ಏನ್ ಮಾಡಿದೆ ಅಂದ್ರೆ, ಇವ್ರ ಹತ್ರ ಪ್ರಶ್ನೆ ಹಾಕ್ಲಿಕ್ಕೆ ಶುರು ಮಾಡಿದೆ. 1 ವಾರದಲ್ಲಿ ನಾನು ಏನ್ ಮಾಡಿದೆ, ಇವರಿಗೆ ಬುದ್ಧಿ ಕಲಸನ ಅಂತೇಳಿ 1,000 ರೂಪಾಯಿ ಅಕೌಂಟ್ಗೆ ಹಾಕಿದೆ. ಅದು ಹಾಕಿದಲ್ಲದೆ ಇವರು ಆಯ್ತು ಸರಿ ಅಂತೇಳಿ ಬಿಟ್ರು. 2ನೇ ವಾರದಲ್ಲಿ ಮತ್ತೆ ಅದೇ ಕೆಲಸ ಮಾಡಿದೆ. ಕೆಲಸ ಮಾಡುವಾಗ ದುಡ್ಡು ಹಾಗೆ ಹೀಗೆ ಕಟ್ಟಿಲ್ಲ, ಇನ್ನೂ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಕಟ್ಲಿಕ್ಕೆ ಆಗೋದಿಲ್ಲ, ನಂತರ ಈಗಿಲ್ಲ, ಇದ್ದೀನ ಹಾಕಿದ್ದೀನಿ ಅಂತ ಹೇಳಿದೆ. ಇನ್ನೊಂದು ದಿವಸ ಅದೇ ದಿವಸ ಏನಾಯ್ತು ಅಂದ್ರೆ, ನಾನು ಕೆಲಸಕ್ಕೆ ಹೋಗಿದ್ದ ಟೈಮಲ್ಲಿ ಮಿಸಸ್ ಮನೇಲಿ ಇದ್ರು. ಮದ್ದಿಗೆ ಅಂತೇಳಿ ಇಟ್ಟಿದ್ದ 500 ರೂಪಾಯಿನ ಮಿಸಸ್ ಹತ್ರ ದುಡ್ಡು ಬೇಕು, ನಾನಿಲ್ಲರೂ ಹೋಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡು ಹೋಗಿದ್ದಾರೆ. ಮಾರನೇ ದಿವಸ ನಾನು ಕೆಲಸ ಹೋಗುವಾಗ ಫೋನ್ ಕಾಲ್ ಬಂತು, ದುಡ್ಡು ಮಾರನೇ ವಾರ, ಇನ್ನೊಂದು ವಾರ, ನೆಕ್ಸ್ಟ್ ವಾರದಲ್ಲಿ. ಆಗ ನಾನು ಹೇಳಿದೆ ದುಡ್ಡು ನಂತರ ಇಲ್ಲ, ನಾನು ಇದ್ದ ದುಡ್ಡು ನಾನು ಮೊನ್ನೆ ಹೇಳಿದ್ದೀನಲ್ಲ, ದುಡ್ಡು ಬರೋರ ಇಲ್ಲ, ಇನ್ನೊಂದು ವಾರ ಕಟ್ಟಿದ್ದೀನಿ, ನಾನು ಅದಕ್ಕೆ ಸೇರಿಸಿ ಕಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಆಗ ಅವ್ರು ಏನ್ ಮಾಡಿದ್ರು, ಆಯ್ತು ಹಾಗೆ ಹೀಗೆ ಯಾಕೆ ಕಟ್ಟೋದಿಲ್ಲ, ಬೇಕೇ ಬೇಕು ಅಂತ ಹೇಳಿದ್ರು. ಹಾಗೆ ಬೇಕು, ಅರ್ಜೆಂಟ್ ಬೇಕು ಅಂದ್ರೆ ನನಗೆ ಬ್ಯಾಂಕ್ ಅಕೌಂಟ್ ಕೊಡಿ, ನನ್ನ ಪಾಸ್ ಪುಸ್ತಕ ಕೊಡಿ, ನಾನು ದುಡ್ಡು ಹಾಕ್ತೀನಿ, ಇಲ್ಲ ನನ್ನ ಕೈಲಿ ಈಗ ಸಾಧ್ಯ ಇಲ್ಲ ಅಂತ ಹೇಳಿದ್ದೀನಿ. ಆಗ ಕಡಬ ತಾಲೂಕಿನ ಇವರು ಸೂಪರ್ವೈಸರ್ ಹೇಳಿದ್ರು, ಆಯ್ತು ನಿಮಗೆ ಅಕೌಂಟ್ ನಂಬರ್ ಎಲ್ಲ ಕಳಿಸ್ತೀನಿ, 5 ನಿಮಿಷದಲ್ಲಿ ಕಳಿಸಿಂದಲೇ ಹೇಳಿ ಸುಳ್ಳು ಹೇಳಿದ್ರು. ನಾನು ಆಯ್ತು ಈಗ ಕಳಿಸ್ಬೋದು ಅಂತೇಳಿ ಸುಮ್ಮನೆ ಇದ್ದೆ. ಒಂದು ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಅಂತ ತೆಗೆಯುವಾಗ ಒಂದು 7-8 ಜನ ನನ್ನ ಹುಡುಕೊಂಡು ಕೆಲಸದ ಸ್ಪಾಟಿಗೆ ಬಂದಿದ್ದರು. ಅದರಲ್ಲಿ ಸ್ವಲ್ಪ ಜನ ಅಲ್ಲಿಗೆ ಸ್ಪಾಟ್ಗೆ ಬಂದಿದ್ದಾರೆ. ಏನು ಕೆಲಸ ಮಾಡೋದು ನೀವು? ನಾನು ತೋಟ ಕೆಲಸ ಮಾಡ್ತೀನಿ. ತೋಟದ ಕೆಲಸ. ಅಲ್ಲಿಗೆ ಬಂದಿದ್ರು. ಅದು ಮನೆಯಿಂದ ದೂರ ಉಂಟು? ಮನೆಯಿಂದ ದೂರ ಉಂಟು. ಅಲ್ಲಿ ಬಂದು ಕೇಳುವಾಗ ನಾನು ಅವರಿಗೆ ಕಾಣಲಿಕ್ಕೆ ಸಿಕ್ಕಿಲ್ಲ. ಆಗ ಅವರು ಏನಾದ್ರು, ಇಲ್ಲಿ ಬಂದು ಅಲ್ಲಿ ಬಂದು ಇವನು ಗ್ರೀಸ್ ಇಲ್ಲ, ಇಲ್ಲಿ ಊಟ ಮಾಡಿ ಮನೆಗೆ ಹೋಗಿದ್ದಾನೆ, ಅವನು ಇಲ್ಲ, ನೀವು ಈ ಕಡೆ ಬರೋದು ಬೇಡ ಅಂತ ಫೋನಲ್ಲಿ ಮಾತಾಡ್ತಿದ್ರು. ಬೇರೆ ಜನ ಕೂಡ ಕರ್ಕೊಂಡು ಬಂದಿದ್ರು? ಬೇರೆ ಕಡೆ ಇದ್ರು ಅವರು 4 ಜನ ಇದ್ರು. ಅಲ್ಲಿಗೆ 4 ಜನ ಬಂದಿದ್ದು, ಮತ್ತೆ ಬೇರೆ ಕೂಡ ಇದ್ರು. ಬೇರೆ ಜಾಗದಲ್ಲಿ ಇದ್ದಾರಂತ ನನಗೆ ಗೊತ್ತಿಲ್ಲ, ಅವರು ಫೋನಲ್ಲಿ ಹೇಳ್ತಿದ್ರು. ನೀವು ಬರೋದು ಬೇಡ, ಅವನು ಇಲ್ಲಿ ಇಲ್ಲ ಅಂತ ಹೇಳಿದ್ದು ಕೇಳಿದ್ದೀನಿ. ಮತ್ತೆ ನಾನು ಕೆಲಸ ಮಾಡೋ ದನಿಗಳ ಹತ್ರ ಇವರು ದುಡ್ಡು ಕೊಟ್ಟಿಲ್ಲ, ಇವನು ರಾಂಗ್ ಮಾತಾಡ್ದ ಅಂತ ಹೇಳ್ಬಿಟ್ಟು ಅವನು ಹುಡ್ಕೊಂಡು ಬಂದಿದ್ದು ಅಂತೇಳಿ ಹೇಳಿದಾರಂತೆ. ಹೇಳಿದನೆ ನಾನು ಕೇಳಿದ್ದೀನಿ. ನೀವು ಅಲ್ಲೇ ಇದ್ರಿ? ನಾನು ಅಲ್ಲೇ ಇದ್ದೆ, ಆದ್ರೆ ಅವರ ಕಣ್ಣಿಗೆ ನಾನು ಸಿಕ್ಕಿಲ್ಲ. ಅದು ಆಗ ಗೊತ್ತಾಗಿ ನಾನು ಮನೆ ಆಯ್ತು, ಅವರು ಹೋದ್ರು, ಇನ್ನು ನಾಳೆ ಬರ್ತೀನಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದೆ. ಆದರೂ ಅವರು ಸಾಯಂಕಾಲವರೆಗೆ ಮನೆಗೆ ಬಂದಿಲ್ಲ. ನಾನು ಮಧ್ಯಾಹ್ನ ಮನೆಗೆ ಹೋಗಿದ್ದೀನಿ ಊಟ ಮಾಡಿ ಆದಮೇಲೆ, ಅವರು ಬಂದು ಹೋದ ಮೇಲೆ. ಇವರು ಮನೆಗೆ ಬಂದಿಲ್ಲ. ಇನ್ನು ನಾನು ಏನು ಮಾಡಿದೆ, ಇನ್ನು ಇವ್ರನ್ನ ಹೀಗೆ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂತೋಷನ ಸಂಚಾರಿ ಸ್ಟುಡಿಯೋ ಅವ್ರ ಹತ್ರ ನಂಬರ್ ಕೇಳಿದೆ. ನಂಬರ್ ರವೀಂದ್ರ ಶೆಟ್ಟಿ ಅವ್ರ ಹತ್ರ ಯೂಟ್ಯೂಬ್ ನೋಡಿ ನಂಬರು ಸರ್ಚ್ ಮಾಡಿ ನಂಬರ್ ತೆಗೆದು ಅವರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿ ಅವ್ರು ಹೇಳಿದ್ರು, ನೀವು ದುಡ್ಡು ಕಟ್ಟೋದು ಬೇಡ, ಇನ್ನೇನು ಅಂದರೆ ಫೋನ್ ಮಾಡಿ ರೆಕಾರ್ಡ್ ಮಾಡಿ ಅಂತ ಹೇಳಿದ್ರು. ನಾನು ಹಾಗೇನೆ ಬರುವಾಗ ನಾನು ದುಡ್ಡು ಕಟ್ಟೋದಿಲ್ಲ ಅಂತ ಹೇಳಿದೆ. ಮತ್ತೆ ನೀವು ನನಗೆ ಕಾಲ್ ಮಾಡಿ, ಮತ್ತೆ ನಿಮಗೆ ಕಾಲ್ ಮಾಡಿದ್ದು. ಆಗ ನಾನು ಅವ್ರ ಹತ್ರ ಹೇಳಿದೆ, ನಾನು ದುಡ್ಡು ಕಟ್ಟೋದಿಲ್ಲ, ದುಡ್ಡು ಕಟ್ಟುವಾಗ ನಾನು ಅಕೌಂಟ್ ಪುಸ್ತಕ ಕೊಡಿ, ಆಮೇಲೆ ನಾ ಕಟ್ತೀನಿ. ನೀವು ಅವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಏನು ಕಾರಣ? ಮತ್ತೆ ಪುನಃ ಬಂದಿದ್ರ? ಅವರು ಕಂಪ್ಲೇಂಟ್ ಜೀವ ಬೆದರಿಕೆ, ಅಷ್ಟು ಜನ ಬಂದಿರೋ ಮನೆಗೆ ನಾನು ಇಲ್ಲದಾಗ ಮನೆಗೆ ಬಂದುಬಿಟ್ಟು ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೇಂಟ್. ನಿಮ್ಮ ಮಿಸಸ್ ಹತ್ರ ಏನಲ್ಲ ಬೆದರಿಕೆ ಹಾಕಿದ್ದಾರೆ? ಮಿಸಸ್ ಹತ್ರ ಬೆದರಿಕೆ ಹಾಕಿದ್ರೆ, ದುಡ್ಡು ಕೊಡದ ನಾವು ಹೋಗುದಿಲ್ಲ, ದುಡ್ಡು ಬೇಕು ಹಾಗೆ ಹೀಗೆ, ಅವ್ರು ಹೇಳದ ಹೋಗಿ ಎಲ್ಲಿಗೆ ಅದ್ದು ಇಂಥದ್ದು ಅಂತ ಅವ್ರು ಬೆದರಿಕೆ ಆಗಿ 2 ವಾರನು ಬಿಡದೆ 500 ರೂಪಾಯಿ ಇಸ್ಕೊಂಡು ಹೋಗಿದ್ದಾರೆ. 2 ವಾರ ನಾನು ದುಡ್ಡು ಕಟ್ಟಿದ್ದೀನಿ, ಅದು ಸಾಲದ ಅವ್ರು ಇಸ್ಕೊಂಡು ಹೋಗಿದ್ದು. ಮತ್ತೆ ನನಗೆ ಸಾಯಂಕಾಲ ಕೆಲಸ ಬಿಟ್ಟು ಬರುವಾಗ ಮಿಸಸ್ಸಿಗೆ ಹೇಳಿದ್ರು, ನಿಮ್ಮ ಹತ್ರ ಹೇಳಿ ಬರ್ಲಿಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ನನಗೆ ಫೋನ್ ಮಾಡುದು, ಬರ್ತೀನಿ ಅಂತ ಫೋನ್ ಮಾಡಿಲ್ಲ, ಬಂದ ಮೇಲೆ ಫೋನ್ ಮಾಡುದು. ಅದು ಬೇರೆ ಅವ್ರ ಹತ್ರ ಫೋನ್ ಮಾಡಿ ವಿಚಾರಿಸ್ಬಿಟ್ಟು ಆಮೇಲೆ ಬರೋದು, ಅವ್ನ ಮನೇಲಿ ಇದ್ದಾನೆ ಇಲ್ವಾ ಅಂತ ಕೇಳ್ಬಿಟ್ಟು ನಮ್ಮ ಮನೆಗೆ ಬರುದಿಲ್ಲ.
ಇದ್ರೆ ಬಂದಿಲ್ಲ, ಇದ್ರೆ ಬರೋದಿಲ್ಲ. ಇದ್ರೆ ನೀವು ಕೊಡುದಿಲ್ಲ? ನಾವು ಕೊಡೋದಿಲ್ಲ. ನಿಮ್ಮ ಹೆಂಡತಿಗೆ ಏನಾದ್ರು ಮಂಗ ಮಾಡಿ ಇಸ್ಕೊಂಡು ಹೋಗುವಂತ ಆಮೇಲೆ ಬರೋದು. ಬಂದ್ಬಿಟ್ಟು 2 ವಾರನೂ ಅದೇ ಕೆಲಸ ಮಾಡಿದ್ರು. 3ನೇ ವಾರದಲ್ಲಿ ನಾನು ಈ ಕೆಲಸ ಮಾಡಿದೆ ಅವರಿಗೆ. ಅದ್ರ ಮೇಲೆ ನಾನು ದುಡ್ಡು ಅವರಿಗೆ ಕಟ್ಟಿಲ್ಲ. ಈಗ ಕಂಪ್ಲೇಂಟ್ ಆದ್ಮೇಲೆ 4 ತಿಂಗಳಾಯ್ತು, ಏನು ಉತ್ತರ ಬರ್ಲಿಲ್ಲ ಪೊಲೀಸ್ ಸ್ಟೇಷನ್ ಇಂದ. ಅವತ್ತು ಏನು NCR ಕೊಟ್ಟಿದ್ದಾರೆ ಅದೇ ಅಷ್ಟೇ. ಆಮೇಲೆ ನೀವು ದುಡ್ಡು ಕಟ್ಲಿಕ್ಕೆ ಹೋಗ್ಲಿಲ್ಲ, ಮತ್ತೆ ನಿಮ್ಗೆ ಫೋನ್ ಕಾಲ್ ಏನು ಬರ್ಲಿಲ್ಲ? 2 ಸಲ ಮನೆಗೆ ಬಂದಿದ್ರು. 2 ಸಲ ಮನೆಗೆ ಬರುವಾಗ ನಾನು ಇವ್ರ ಹತ್ರ ಮಾಹಿತಿ ಕೇಳಿದೆ, PRK ಬಗ್ಗೆ ಕೇಳಿದೆ, ಮತ್ತೆ ಉಳಿತಾಯದ ಬಗ್ಗೆ ಕೇಳಿದೆ. ಉಳಿತಾಯದ ಬಗ್ಗೆ ಬಡ್ಡಿ ಇಲ್ಲ, ಅದು ನಿಮ್ಮ ಕಟ್ಟಿದ ಹಣ ನಿಮಗೆ ಲಾಸ್ಟ್ ನಿಮಗೆ ಸಿಗ್ತದೆ. PRK ನಿಮ್ಮ ದುಡ್ಡಿಗೆ ಇನ್ಸೂರೆನ್ಸ್ ಆಗಿ ಭದ್ರತೆಯಾಗಿ ಇಡೋದು, ಸಾಲಕ್ಕೆ ಭದ್ರತೆಯಾಗಿ ಇಡೋದು. ಹಾಗಾದ್ರೆ ನಾನು ಸಾಲಕ್ಕೆ ಸೇರಿ ನನಗೆ ನನ್ನ ಸಾಲ ಮುಗಿದ ಮೇಲೆ ನನ್ನ PRK ಹಣ ವಾಪಸ್ ಕೊಡ್ತೀರಾ ಅಂತ. ಅದು ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಕೊಡ್ಲಿಕ್ಕೆ ನಾನು ಸತ್ತಿಲ್ಲಲ್ಲ, ನನಗೆ ದುಡ್ಡು ವಾಪಸ್ ಬೇಕಲ್ಲ ಅಂತ ಹೇಳಿದೆ. ಆಗ ಅವರು ಅದು ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪಾಲಿಸಿ ನಂಬರ್ ಬಾಂಡ್ ಏನಾದ್ರು ಕೊಟ್ಟಿದ್ದಾರೆ? ಯಾವ್ದು ಕೊಟ್ಟಿಲ್ಲ, ಯಾವ್ದಿಲ್ಲ. ನಾನು ಹೇಳಿದೆ ಆಗ PRK ಬೇಡ. ನೀವು ಎಷ್ಟು ಲಕ್ಷ ಲೋನ್ ತಗೊಂಡಿದ್ದೀರಿ? ನಾನು ಟೋಟಲ್ ಆಗಿ ಈಗ 6 ವರ್ಷದಿಂದ ಒಂದು 3 ಲಕ್ಷ ಆಗಿರ್ಬೋದು ಅಷ್ಟೇ. ಈಗ ಎಷ್ಟು ಬಾಕಿ ಉಂಟು? ಈಗ 2 ಲಕ್ಷ ನಾನು ಕಟ್ಟಿ 2 ಲಕ್ಷ ತೆಗೆದು 2.5 ವರ್ಷ ಆಗುಂಟು. ಒಂದು ಲಕ್ಷಕ್ಕೆ 1.5 ವರ್ಷ, ಇನ್ನೊಂದಕ್ಕೆ 2.5 ವರ್ಷ ಆಗುಂಟು. ನಾನು ವಾರದಲ್ಲಿ 1500 ರೂಪಾಯಿ ಕಟ್ಟಿದಿರೋದು. ಅದರಲ್ಲಿ 1500 ವಾರಕ್ಕೆ 1500 ಆದ್ರೂ ಒಂದು ತಿಂಗಳಿಗೆ 6000 ರೂಪಾಯಿ ನಂದು. ವರ್ಷಕ್ಕೆ 70 ಚಿಲ್ಲರೆ ಬರ್ತದೆ. 2.5 ವರ್ಷಕ್ಕಾದ್ರೆ ನನ್ನ 2 ಲಕ್ಷ ಸಾಲನೇ ಇಲ್ಲಲ್ಲ. ಸುಮ್ನೆ ಇನ್ಸೂರೆನ್ಸ್ ಕಟ್ತಾ ಇದ್ದೀರಾ? ಸುಮ್ಮನೆ PRK ಅಂತ, ಆ ಬಾಂಡ್ ಅಂತ, ಈ ಬಾಂಡ್ ಅಂತ, ಸುರಕ್ಷೆ ಅಂತ, ನಾನು ಯಾವ್ದು ಬೇಡ ಅಂತ ಹೇಳಿದೀನಿ. ಇವರು ಇದ್ದ ಹೆಸರೆಲ್ಲ ಹಾಕ್ಬಿಟ್ಟು ಅಷ್ಟು ಕಟ್ಟಬೇಕು, ಇಷ್ಟು ಕಟ್ಟಬೇಕು ಅಂತ ಹೇಳ್ದೆ ನನ್ನ ಮಂಗ ಮಾಡ್ತಿದ್ದಾರೆ. ನಾನು ಅದಕ್ಕೇನು 1,500ದಲ್ಲಿ ಒಂದು 700 ರೂಪಾಯಿ ನಿಮ್ಮ ಸಾಲಕ್ಕೆ ಹೋಗ್ತದೆ. ಉಳಿದ ಹಣ ಎಲ್ಲ ಈ PRK ಬಾಂಡು, ಈ ಬಾಂಡು, ಮತ್ತೆ ನಿಮ್ಮ ಸಾಲ ಅಲ್ಲಿಯೇ ಮುಗಿಯೋದಿಲ್ಲ. ನನ್ನ ಲೆಕ್ಕ ಪ್ರಕಾರದಲ್ಲಿ 1.5 ಲಕ್ಷದಲ್ಲಿ ಇನ್ನೊಂದು 20,000 ಇರ್ಬೋದು ಅಷ್ಟೇ. ಅವರ ಲೆಕ್ಕಾಚಾರದಲ್ಲಿ 1,40,000 ತೋರಿಸ್ತಾ ಉಂಟು ಅವರ ಲೆಕ್ಕದಲ್ಲಿ. ಆಗ ನಾನು ಇಷ್ಟ 2 ವಾರ ಕಟ್ಟಿದ ಹಣ ಎಲ್ಲ ಎಲ್ಲಿಗೆ ಹೋಯ್ತು ಅಂದ್ರೆ ನಾನು ಅವ್ರ ಹತ್ರ ಪ್ರಶ್ನೆ ಮಾಡಿದೆ. ಅವರು ಹಾಗೆ ಈಗ ಅದಕ್ಕೆ ಹೋಯ್ತದೆ, ಇದಕ್ಕೆ ಹೋಯ್ತದೆ, ಬಡ್ಡಿಗೆ ಹೋಯ್ತದೆ, ಆ ಬ್ಯಾಲೆನ್ಸಿಗೆ ಈ ಬ್ಯಾಲೆನ್ಸಿಗೆ ಅಂತ ಹೇಳಿ ಹೇಳಿದ್ರು. ಸರಿ, ನನಗೆ ನಿಮ್ಮ ಹಣ ಬೇಡ, ನಾ ಕಟ್ಟುತ್ತೇನೆ, ನನ್ನ ಪಾಸ್ ಪುಸ್ತಕ ಕೊಡಿ, ಲೆಕ್ಕಾಚಾರ ತೋರಿಸಿ ನಾನು ಆಮೇಲೆ ಕ್ಲಿಯರ್ ಆಗಿ ನಾನು ಕೆಲಸ ಮಾಡ್ತಿದ್ದೆ ಇದ್ರಲ್ಲಿ. ಇನ್ನು ನಾನು ಆ ಕೆಲಸ ಮಾಡೋದಿಲ್ಲ, ನನ್ನ ಲೆಕ್ಕಾಚಾರ ಕೊಡಿ, ಆಮೇಲೆ ನಾನು. ಈಗ ನಿನ್ನೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ, ಯಾಕೆ ಅದು? ಕಂಪ್ಲೇಂಟ್ ನಾನು ಕೆಲಸದಲ್ಲಿ ಇದ್ದೆ, ಕೆಲಸ ಮಾಡ್ತಿರುವಾಗ ಒಂದು ಫೋನ್ ಕಾಲ್ ಬಂತು. ನಾನು ಇದ್ಯಾವ ನಂಬರ್, ಹೊಸ ನಂಬರ್ ಅಂತ ಹೇಳ್ಬಿಟ್ಟು ಕಾಲ್ ರಿಸೀವ್ ಮಾಡಿ ನೋಡುವಾಗ ಕಡಬದಿಂದ ಪೊಲೀಸ್ ಮಾತಾಡೋದು ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಸರಿ ಏನು ಸರ್, ನೀವು ಅವತ್ತು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ? ಹೌದು ಕೊಟ್ಟಿದ್ದೆ, ಸಂಘದ ಬಗ್ಗೆ. ಹೌದು, ಸಂಘದ ಬಗ್ಗೆ ಕೊಟ್ಟಿದ್ದಿರಲ್ಲ ನೀವು, ಅವರು ಬರ್ತಾರೆ, ಅದೊಂದ್ಸಲ ನೀವು ಬಂದುಬಿಟ್ಟು ಕ್ಲಿಯರ್ ಮಾಡಿ ಹೋಗಿ ಅಂತ ಹೇಳಿದ್ರು. ಹಾಗೆ ನಾನು ಇವತ್ತು ಕಡಬ ಪೊಲೀಸ್ ಸ್ಟೇಷನ್ ಬಂದಿದ್ದೀನಿ. ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿನ್ನೆ ಮೊನ್ನೆ ಏನಾದ್ರು ನಿಮ್ಮ ಮನೆಗೆ ಬಂದಿದ್ರ? ಕಾಲ್ ಮಾಡಿದ್ರ ನಿಮ್ಗೆ? ಯಾರಾದ್ರೂ ಕಾಲ್ ಮಾಡಿಲ್ಲ, ಮನೆಗೂ ಬಂದಿಲ್ಲ. ಅದ್ರ ಮೇಲೆ ಮನೆಗೆ ಬಂದಿಲ್ಲ. ಈಗ 4 ತಿಂಗಳು ಮುಂಚೆ ವಿಚಾರವಾಗಿ ನಿನ್ನೆ ಕಂಪ್ಲೇಂಟ್ ಕೊಟ್ಟಿತ್ತು. ನಿನ್ನೆ ಕಂಪ್ಲೇಂಟ್ ಅವ್ರು ಕೊಟ್ಟಿದ್ದು. ಏನು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು? ಈಗ ಹೋದ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳುವಾಗ ನಾನು ಅವರಿಗೆ ಬೆದರಿಕೆ ಆಗಿದ್ದೇನೆ, ಜೋರು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಲ್ಲದೆ ಪೊಲೀಸ್ ಅವರು ದುಡ್ಡು ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದು. ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ನಿಮ್ಗೆ ದುಡ್ಡು ಕಟ್ಟಬೇಡ ಅಂತ ನಿಮ್ಗೆ ಹೇಳಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದು. ಅದಕ್ಕೆ ಏನಾಯ್ತು? ಈಗ ಪೊಲೀಸ್ ಅವರಲ್ಲಿ ಕರೆದ ಮೇಲೆ ಈಗ ಅಲ್ಲಿ ಹೋಗಿ ವಿಚಾರಣೆ ಆಯ್ತು, ಏನಲ್ಲ ಅವ್ರು ಬಂದಿದ್ರ? ಮತ್ತೆ ಅವರು ಅಲ್ಲಿ ಬಂದಿದ್ರು, ಪೊಲೀಸ್ ಅವರು ಕೇಳಿದ್ರು, ಹೌದಪ್ಪ ನಿಮ್ದು ಪೊಲೀಸ್ ಅವರು ಇಲ್ಲಿ ಯಾವ ಪೊಲೀಸ್ ಅವರು ಹೇಳಿದ್ದು ದುಡ್ಡು ಕಟ್ಟೋದು ಬೇಡ? ನನಗೆ ಗೊತ್ತಿಲ್ಲ ಸರ್, ನಾನು ಹೇಳಿಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಏನಾದ್ರು ಅದಕ್ಕೆ ಪ್ರೂಫ್, ವಾಯ್ಸ್ ರೆಕಾರ್ಡ್, ಏನೋ ವಿಡಿಯೋ ಏನೋ ತೋರಿಸಿದಾರ? ಯಾವ್ದಿಲ್ಲ. ಇಲ್ಲ, ಸುಮ್ನೆ ನಿಮ್ಮ ಮೇಲೆ ಆರೋಪ ಮಾಡಿ. ಯಾಕಂದ್ರೆ ಪೊಲೀಸ್ನವರಿಗೆ ಸ್ವಲ್ಪ ರುಚಿಗೆಬ್ಲಿ, ಪೊಲೀಸ್ನವ್ರು ನಿಮ್ಗೆ ಸ್ವಲ್ಪ ಜಾಸ್ತಿ ಜೋರ್ ಮಾಡ್ಲಿ, ಬೆದರಿಕೆ ಹಾಕ್ಲಿ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ದುಡ್ಡು ಕಟ್ಟುವುದಕ್ಕಾಗ್ಲಿ, ದುಡ್ಡು ಯಾಕೆ ತೆಗೆದಿದ್ದು, ಸಾಲ ಕಟ್ಟಬೇಡಿ ಅಂತ ಅವ್ರು ಹೇಳಿಕ್ಕಿಲ್ಲ. ಇದು ಸಿವಿಲ್ ಮ್ಯಾಟರ್, ಅವ್ರು ಹೇಳಿಕ್ಕಿಲ್ಲ. ಅದು ಅವ್ರು ಹೇಳಿದ್ರು, ದುಡ್ಡು ಮ್ಯಾಟರ್ ನಮ್ಮ ಹತ್ರ ಇಲ್ಲ, ಗಲಾಟೆದು ಮ್ಯಾಟರ್ ಮಾತ್ರ. ಈಗ ನೀನು ಜೋರ್ ಮಾಡಿದ್ಯಾ ಅಂತ ಹೇಳಿಟ್ಟು ಅವ್ರ ಕಂಪ್ಲೇಂಟ್. ನಾನು ಜೋರ್ ಮಾಡಿದ್ರೆ ನನ್ನ ಹತ್ರ ರೆಕಾರ್ಡ್ ಉಂಟು. ನಾನು ಅವ್ರ ಹತ್ರ ಹೇಳಿದೆ, ಸರ್ ರೆಕಾರ್ಡ್ ಉಂಟು, ನಾನು ಏನಾದ್ರೂ ಒಂದು ಬೇಡದ ಒಂದು ಮಾತು ಹೇಳಿದ್ರೆ ರೆಕಾರ್ಡ್ ಅಲ್ಲಿ ಉಂಟು. FIR ಆದ್ರೆ ಮಾತ್ರ ನೀವು ಕೋರ್ಟ್ ಅಲ್ಲಿ ತೋರಿಸ್ಲಿಕ್ಕೆ ಆಯ್ತು. ಹಾಗೆ ನಾನು ಇವತ್ತು ವಿಚಾರವಾಗ ನಾನು ಅದೇ ಮಾತು ಬಂತು, ಕೇಳಿದೆ. ನಾನು ಗೊತ್ತುಂಟಲ್ಲ ಸರ್, ನೀವೆಲ್ಲಿದ್ರೆ ನಿಮ್ಮ ಹತ್ರನೇ ನಾನು ಬಂದು ಕಂಪ್ಲೇಂಟ್ ಕೊಟ್ಟಿರೋದು, ನೀವೇ ಇದ್ರೆ ನಾನು ಏನಾದ್ರೂ ಬೇರೆ ಮಾತಾಡಿದ್ದೇನೆ? ಈಗ
ಗ್ಯಾಂಗ್ ಮಾಡ್ಕೊಂಡು ಬಂದು ನಾನು ಕೆಲಸಕ್ಕೆ ಬಂದು ನಾನು ಹುಡ್ಕೊಂಡು ಬಂದಿರೋ ಮಾತ್ರ ಕಂಪ್ಲೇಂಟ್ ಕೊಟ್ಟಿರೋದು, ಜೀವ ಬೆದರಿಕೆ ಮೇಲೆ ಕೊಟ್ಟಿರೋದು. ಮತ್ತೆ ನಾನು ಬೇರೆ ಯಾವ್ದು ಮಾತಾಡಿದ್ದೀನಿ ಸರ್ ಅಂತ ಹೇಳಿದೆ. ಈಗ ಸ್ಟೇಷನ್ಗೆ ಇವತ್ತು ನಾನು ಮತ್ತೆ ಇವರು ಹೋಗಿತ್ತು, ನನ್ನನ್ನು ಒಳಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಅವ್ರು ಎಷ್ಟು ಜನ ಬಂದಿದ್ರು? ಅವರು ಒಂದು 7-8 ಜನ ಇದ್ರು. 8 ಜನ ಇದ್ರು. ಅವರು ಅವ್ರಿಗೆ ಸಂಬಂಧಪಟ್ಟವರು ಸಂಬಂಧಪಡದವರು ಎಲ್ಲರೂ ಒಳಗಡೆ ಹೋಗಿದ್ದಾರೆ. ನನಗೆ ಮಾತ್ರ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ನಾನು ಅವ್ರ ಹತ್ರನೇ ಹೇಳಿದೆ, ಇಲ್ಲಿ ಸಂಬಂಧಪಟ್ಟವ್ರು ನನಗೆ ಬೇಕಾದವರು, ಸಾಲ ಕೊಟ್ಟವರು ನನಗೆ ಅಧ್ಯಕ್ಷ ಅವ್ರು 3 ಜನ ಮಾತ್ರ ಬೇಕಾಗಿದೆ, ಬಾಕಿ ಅವ್ರು ಯಾರು ಬೇಡ ಅಂತ. ಆದ್ರೆ ಇವ್ರು ಅವ್ರನ್ನೆಲ್ಲ ಒಳಗೆ ಸೇರಿಸ್ಕೊಂಡು ನಾನು ಒಬ್ಬನೇ ನಿಮ್ಗೆಲ್ಲ ಬೈಲಿಕ್ಕೆ ಬೇಕಾಗಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ಏನೆಲ್ಲ ಹೇಳಿದ್ರು ನಿಮ್ಗೆ? ಪೊಲೀಸ್ನವರು ದುಡ್ಡು ತೆಗ್ದಿದ್ದು ಹೌದಪ್ಪ, ಹೌದು ಅಂತ ಹೇಳಿದೀನಿ. ದುಡ್ಡು ತೆಗ್ದು ಇಷ್ಟು ವರ್ಷ ಆಯ್ತು ಸರ್, ನಾನು ಇಷ್ಟು ವರ್ಷ ಕಟ್ಟಿದ್ದೀನಿ, ನಂದು ವರ್ಷಕ್ಕೆ ಇಷ್ಟು ಪೇಮೆಂಟ್ ಐತೆ, 2.5 ವರ್ಷ ಇಷ್ಟು, ನನ್ನ ಸಾಲ ಇಲ್ಲ ಅಂತ ನಾನು ಹೇಳಿದ್ದೀನಿ. ಇನ್ನು ಸ್ವಲ್ಪ ಚಿಲ್ಲರೆ ಇರ್ಬೋದು, ಆದ್ರೆ ನನ್ನ ಇನ್ಸೂರ್ ಉಂಟು, ಉಳಿತಾಯ ಉಂಟು ಹೇಳಿದೆ. ಅದು ಹಾಗೆ ಇದು ಹೀಗೆ ಅಂತ ಇವರು ಬಾಯಿ ಬಿಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಪೊಲೀಸ್ ಅವರು ನನ್ನೇ ಪ್ರಶ್ನೆ ಮಾಡಿದ್ರು, ನಿನಗೆ ಯಾವ ಬ್ಯಾಂಕ್ಲಿ ಕೊಟ್ಟಿಲ್ಲ, ಇದು ಇವ್ರು ಕೊಟ್ರಲ್ಲ? ಹೌದು ಕೊಟ್ರು ಅಂದ್ರೆ ನಾನು ಬೇಕು ಅಂತ ನಾನು ತೆಗ್ದಿಲ್ಲ, ಗ್ರೂಪ್ ಅಲ್ಲಿ ಸೇರಿದ ಮೇಲೆ ಎಲ್ಲರೂ ಸಾಲ ತೆಗಿಬೇಕು ಅಂತ ಅವ್ರು ಒತ್ತಾಯ ಮಾಡಿ ನಾವು ತೆಗ್ದಿದ್ದೀವಿ. ತೆಗಿಲೇಬೇಕು ಇಲ್ಲದ್ರೆ ಸಾಲ ತಗೊಳ್ಳಿ ಅಂತ ಹೇಳಿದಾಗ ಯಾರು ಕೂಡ ಬೇಡ ಸಾಲ ತಗೊಂಡಿದ್ದು ಎಲ್ಲರೂ ತಗೊಳ್ತಾರೆ, ಯಾರು ಸಾಲ ಬೇಡ ಅಂತ ಹೇಳುದಿಲ್ಲ. ಯಾಕಂದ್ರೆ ಗ್ರೂಪಿನಲ್ಲಿ ಒಂದು 10 ಜನ ಸದಸ್ಯರು ಇರ್ತಾರೆ, ಅದರಲ್ಲಿ ಒಂದು ಇಬ್ಬರಿಗೆ ಸಾಲ ಬೇಕಿದ್ರು ಕೂಡ 8 ಜನ ಕೂಡ ಸಾಲ ತಗೊಳ್ಳೇಬೇಕು. ಅದು ಕಂಪಲ್ಸರಿ ಅಂದ್ರೆ ಲಾಭಾಂಶ ಸಿಗೋದಿಲ್ಲ ಅಂತ. ಹೌದು, ಲಾಭಾಂಶ ಕೊಡೋದಿಲ್ಲ. ಹೌದು, ಹಾಗೆ ಹೀಗೆ ನೀವು ಸಾಲ ತೆಗಿಲೇಬೇಕು ಅಂತ. ಸಾಲ ತೆಗೆದು ವಿಧಿಯೂ ಇಲ್ಲ. ಕೊಟ್ಟ ಮೇಲೆ ಈಗ ಹೇಳ್ತಾರೆ ನಾವು ಕೊಡ್ಲಿಲ್ಲ, ಅವರೇ ಬಂದು ಕೇಳಿದ್ದು ಅಂತ ಹೇಳ್ತಾರೆ. ಕೇಳೋದು ಅವರೇ ಬಂದು ಬಲಾತ್ಕಾರದಲ್ಲಿ ಕೇಳಿದ್ದು ಮನೆಗೆ ಬೇಕು, ಮದುವೆಗೆ ಬೇಕು ಅಂತ. ನೋಡಿ, ಅವರಿಗೆ ತಿಂಗಳಲ್ಲಿ ಇಷ್ಟು ಸಾಲ ಹೋಗ್ಬೇಕು, ಇಷ್ಟು ಸಂಘ ರಚನೆ ಮಾಡ್ಬೇಕಂತ ಟಾರ್ಗೆಟ್ ಉಂಟು ಅವರಿಗೆ. ಈಗ ಟಾರ್ಗೆಟ್ ಉಂಟು. ಈಗ ಸೇವಾ ಪ್ರತಿನಿಧಿಗಳಿಗೆ ನಮ್ಮ ತಾನೇ ಹೇಳಿದ್ದಾರೆ, ಅವರು ತಿಂಗಳಿಗೆ ಇಷ್ಟು ಸಾಲ ಕೊಡ್ಬೇಕು, ಇಷ್ಟು ಹೊಸ ಸಂಘ ಮಾಡ್ಬೇಕು, ಇಷ್ಟು ಇನ್ಸೂರೆನ್ಸ್ ಮಾಡ್ಬೇಕು, ಇಷ್ಟು ಮೈಕ್ರೋ ಬಚತ್ ಮಾಡ್ಬೇಕು, ಇಷ್ಟು PRK ಮಾಡ್ಬೇಕು ಅಂತ ಟಾರ್ಗೆಟ್ ಉಂಟು ಅವ್ರಿಗೆ. ತಿಂಗಳು ಅವರು ಸಾಲ ಜಾಸ್ತಿನೇ ಕೊಡ್ತಾ ಹೋಗ್ಬೇಕು, ಕಮಿಷನ್ ಬರೋದಿಲ್ಲ. ಹೌದು, ಈ ತರ ಹಾಗಾದ್ರೆ ಟಾರ್ಗೆಟ್ ಯಾಕೆ ಕೊಡ್ತಾರೆ? ಈಗ ನಾವೇ ತಗೊಳ್ಳೋದಿದ್ರೆ ಟಾರ್ಗೆಟ್ ಯಾಕೆ ಕೊಡ್ತಾರೆ ಅಲ್ವಾ? ನಮ್ಮ ಆದಾಯ ನಮಗೆ ಎಷ್ಟು ಕಟ್ಲಿಕ್ಕೆ ಆಗ್ತದ ಇಲ್ವಾ ಅಂತ ನಮ್ಮ ಕೆಲಸವನ್ನು ನೋಡಿ ಕೊಡ್ಬೇಕಲ್ಲ. ಈಗ 3 ಲಕ್ಷ 4 ಲಕ್ಷ ಎಲ್ಲ ಸಾಲ ಕೊಡ್ತಾರೆ, ನೀವು ಕಟ್ಲಿಕ್ಕೆ ಆಗುದಿಲ್ಲ. ಆಗ ಏನಾಗ್ತದೆ, ಇವರು ಕಟ್ಲೇಬೇಕು, ಇಲ್ಲದಿದ್ರೆ ನೀವು ಸಾಯ್ಬೇಕು. ಈ ತರ ಕಟ್ಲಿಕ್ಕೆ ಆಗಲಿದ್ದಿದ್ರೆ ಮನೆಗೆ ಬಂದು ಗಲಾಟೆ ಮಾಡೋದು, ಕಂಪ್ಲೇಂಟ್ ಕೊಡೋದು, ಸುಳ್ಳು ಕಂಪ್ಲೇಂಟ್ ನಿಮ್ಮನ್ನು ಹೆದರಿಸಿ. ಇವತ್ತು ನೋಡಿ, ಸತ್ಯವಾಗ್ಲಿ ಇವರು ಮಾಡಿರೋದೇ ಸುಳ್ಳು ಕೇಸು. ಪೊಲೀಸ್ ಅವ್ರು ನನಗೆ ಏನ್ ಹೇಳಿಲ್ಲ, ನಾನು ಹೇಳ್ತಾರ ಅವ್ರು ನನ್ನ ಹತ್ರ ಏನ್ ಹೇಳಿಲ್ಲ. ಹೇಳಿದ್ರೆ ನನಗೆ ಬೀಳ್ತಿತ್ತು, ನಾನು ಆ ಮಾತು ಹೇಳಿಲ್ಲ. ಅವ್ರಿಗೆ ಸತ್ಯ ಸಂಗತಿ ಗೊತ್ತಿಲ್ಲ, ಸಾಕ್ಷಿ ಇಲ್ಲ. ಈಗ ದೊಡ್ಡವರು ಕಂಪ್ಲೇಂಟ್ ಕೊಟ್ರು ಅಂತ ಹೌದು ಹೇಳಿದೆಲ್ಲ ಸತ್ಯ ಅಂತ ಯಾರು ನಂಬ್ಲಿಕ್ಕೆ ಇಲ್ಲ. ಸಾಕ್ಷಿ ಬೇಕು, ಯಾವ್ದಕ್ಕೂ ಸಾಕ್ಷಿ ಬೇಕು. ಈಗ ನೀವು ಕೂಡ ಹೇಳಿದಿರಲ್ಲ FIR ಮಾಡಿ ಅಂತ, ಮಾಡಿದ್ದಾರೆ. FIR ಮಾಡ್ಲಿಕ್ಕೆ ಅಂತ ಇನ್ನು FIR ಮಾಡೋಣ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ಏನೋ ಒಂದು ಖಾಲಿ ಪೇಪರ್ ಕೊಟ್ರು ಅಂತ. ಖಾಲಿ ಪೇಪರ್ ಏನಂದ್ರೆ, ನೀವು ಆಯ್ತು, ನೀವು ನಿಮ್ಮ ಖುಷಿ ಬಂದಾಗ ನೀವು ಎಷ್ಟು ಹಾಕ್ತೀರಾ ಅಷ್ಟು ತಿಂಗಳಲ್ಲಿ ಹಣ ಕಟ್ಟುತ್ತೆ ಅಂತ ಹೇಳ್ಬಿಟ್ಟು ಈ ಪೇಪರ್ಗೆ ಸೈನ್ ಹಾಕಿ ಹೇಳಿದ್ರು. ಯಾರು ಹೇಳಿದ್ದು? ಸಂಘದವರು. ಅವ್ರು ಖಾಲಿ ಪೇಪರ್ ತಗೊಂಡು ಬಂದಿದ್ದಾರೆ, ಅವರು ಬರೋಗನೆ ತಂದಿದ್ದಾರೆ. ಇದಕ್ಕೊಂದು ಸೈನ್ ಮಾಡಿ, ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಗೆ ಬೈದ್ರೆ, ನಿಮ್ಗೆ ಸ್ವಲ್ಪ ಜೋರ್ ಮಾಡಿದ್ರೆ ನೀವು ಕಟ್ತೀರಾ ಅಂತ ನಿಮ್ಗೆ ಎಲ್ಲ ಬೆದರಿಕೆ ಹಾಕಿ ಸಮಾಧಾನ ಮಾಡುದು, ಒಬ್ಬೊಬ್ರು ಪಾಲಿಸಿ ಮಾಡುದು. ನೀನು ತಲೆ ಕೆಡಿಸಬೇಡ, ಹಾಗೆ ಹೀಗೆ, ನೀನು ಒಳ್ಳೇದೈತ್ಯ, ನೀನು ದುಡ್ಡು ತೆಗಿ ಕಟ್ಟು, ನೀನು ಇಷ್ಟೊಂದು ಬ್ಯಾಲೆನ್ಸ್ ಏನು ಬಾಕಿ ಮಾಡಿಲ್ಲ ಅಂತೆಲ್ಲ ನನ್ನ ತಲೆ ತುಂಬಿಸಿದ್ರು. ನಾನು ಅದಕ್ಕೇನು ಆಸ್ಪದ ಕೊಟ್ಟಿಲ್ಲ. ನಾನು ಒಂದೇ ಮಾತು, ನನ್ನ ಪಾಸ್ ಪುಸ್ತಕ ಕೊಡಿ, ನಿಮ್ಮ ದುಡ್ಡು ಹಣ ನನಗೆ ಬೇಡ. ಇಲ್ಲಿ ತನಕ ನೀವು ಕಟ್ಟಿದ್ದಕ್ಕೆ ಲೆಕ್ಕ ಬೇಕಲ್ಲ. ನೀವು ಹೆಚ್ಚುವರಿ ಕಟ್ಟಿದ್ರೆ ನೀವೇ ಹೇಳಿದ್ರ, ನಾನು ಕಟ್ಟಿದ ದುಡ್ಡು ಎಲ್ಲೋ ದುಡ್ಡು ಕಟ್ಟಿದ್ದೀನಿ, ಮಾತಾಡ್ದೆ. ಹೌದು, ಕಟ್ಟಿದ ಹಣ ಎಲ್ಲಿ ಹೋಯ್ತು ಅನ್ನ ಲೆಕ್ಕಾಚಾರ ಬೇಕಲ್ಲ ಸರ್ ಅಂತ. ಆಗ ಇವರು ಇದೇ ಮಾತು, ನಾನು ಈಗ ಸೈನ್ ಮಾಡಿದ ಮೇಲೆ ನೀನು ತಿಂಗಳಿಗಾದ್ರೆ ತಿಂಗಳಿಗೆ ಬಂದಲ್ಲಿ ಕಟ್ಟು, ನಿನ್ನ ಕೈಲಿ ಎಷ್ಟಾಯ್ತು ಅಂತ. ಆಯ್ತು, ನಾನು ಖಾಲಿ ಪೇಪರ್ಗೆ ಸೈನ್ ಹಾಕ್ಲಿಕ್ಕೆ ನಾನು ಕೇಳಿದಲ್ಲ, ನಾನು ಪಾಸ್ ಪುಸ್ತಕ ಕೇಳಿದ್ದು. ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ ಅವ್ರ ಹತ್ರ. ನನಗೆ ಅದ್ರ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿರೋದು ಸೈನ್ ಮಾಡ್ಲಿಕ್ಕೆ ಕೊಡ್ಲಿ. ನಾನು ಸೈನ್ ಮಾಡಲಿಲ್ಲ. ಮತ್ತೆ ಏನು ಮುಚ್ಚಳಿಗೆ ಬರೆದು ಕೊಡ್ಲಿಕ್ಕೆ ಹೇಳಿದ್ರ? ಮುಚ್ಚಳಿಗೆ ಬರೆದು ಕೊಡ್ಲಿಕ್ಕೆ ಇಲ್ಲ, ಏನಿಲ್ಲ. ಮತ್ತೆ ಅಲ್ಲಿ ಏನಾದ್ರು ಸೈನ್ ಮಾಡ್ಲಿಕ್ಕೆ ಹೇಳಿದ್ರೆ? ಯಾವ್ದಕ್ಕೆ ಸೈನ್? ಸ್ಟೇಷನ್ ಅಲ್ಲಿ ಮಾತ್ರ ನಾನು ಬರೆದ ಅರ್ಜಿಗೆ ಸೈನ್ ಮಾಡಿ. ಏನ್ ಬರ್ದಿತ್ತು ಅದರಲ್ಲಿ ಬರ್ದಿತ್ತು ಅಂದ್ರೆ, ನಾನು ಇಷ್ಟು ವರ್ಷದಿಂದ 6 ವರ್ಷದಿಂದ ಸಂಘದಲ್ಲಿ
ಸಂಘದಲ್ಲಿದ್ದೆ. ನಾನು 2 ಲಕ್ಷ ಲೋನ್ ಮಾಡಿದ್ದೀನಿ. ಲೋನ್ ಮಾಡಿ 2.5 ವರ್ಷ 2 ಲಕ್ಷ ತೆಗೆದು 2.5 ವರ್ಷ ಆಗಿದೆ. ನಾನು ಇಷ್ಟು ಕಟ್ಟದೆ ಬಂದಿದ್ದೀನಿ. ಈಗ ಕಟ್ಟಲಿಕ್ಕೆ ಆಗದ ಕಾರಣ ನಾನು ಕಟ್ಟಲಿಕ್ಕೆ ಆಗದೆ ಸಂಘ ನಿಲ್ಲಿಸಿದ್ದೇನೆ. ಅದಕ್ಕೆ ಇವರು ಬಂದು ಕಿರುಕುಳ ಕೊಟ್ಟು ಹಣ ಕಟ್ಟಬೇಕು ಅಂತೇಳಿ ಕಿರುಕುಳ ಕೊಡ್ತಿದ್ದಾರೆ. ಆದ ಕಾರಣ ನಾನು ಇದು ಕೇಸ್ನ ಇದು ಮಾಡ್ತಿದ್ದೀನಿ ಅಂತ ಹೇಳಿ. ಇನ್ನು ಮುಂದೆ ನಾನು ಪಾಸ್ ಪುಸ್ತಕ ಕೊಡ್ಲಿ ಅಂತ ಹೇಳಿದ್ದೀನಿ. ಪಾಸ್ ಪುಸ್ತಕ ಕೊಟ್ಟ ಮೇಲೆ ನಾನು ಕಟ್ಟುತ್ತೇನೆ ಅಂತ ಬರೆದು ಕೊಟ್ಟಿದ್ದೀನಿ. ಹಾಗಾದ್ರೆ ನೀವು ಈಗ ಅವರು ನಿಮ್ಮ ದಾಖಲೆ ಕೊಡದೆ, ನಿಮ್ಮ ಪಾಸ್ ಪುಸ್ತಕ ಕೊಡದೆ ನೀವು ಕಟ್ಟೋದಿಲ್ಲ? ನಾ ಕಟ್ಟೋದಿಲ್ಲ, ಏನಾದ್ರೂ ಕಟ್ಟೋದಿಲ್ಲ. ನಿಮ್ಮಲ್ಲಿ FIR ಆಗಲಿ ಏನ್ ಮಾಡಿದ್ರು ಕೂಡ ನೀವು ಕಟ್ಟೋದಿಲ್ಲ? ನಾ ಕಟ್ಟೋದಿಲ್ಲ. ಅವರು ನನಗೆ ಪಾಸ್ ಪುಸ್ತಕ ಕೊಡ್ಲಿ, ಪ್ರೂಫ್ ಕೊಡ್ಲಿ. ನಮಗೆ ಇಷ್ಟ, ನಾವು 200, 300, 400 ರೂಪಾಯಿ ದುಡಿಯೋರು, ಎಂಟಿ ಮಕ್ಕಳನ್ನ ಸಾಕ್ಬೇಕು, ಇವ್ರನ್ನ ಸಾಕ್ಬೇಕಂದ್ರೆ ನಾವು ಯಾಕೆ? ಅದೀಗ ಕಟ್ಟೋದಿಲ್ಲ ಅಂತ ಇವ್ರು ಹೇಳುದಿಲ್ಲ. ಇಲ್ಲಿಯ ತನಕ ಕಟ್ಟಿ ಸಾಕಾಗಿದೆ. ಕಟ್ಟಿದ ಹಣ ಎಲ್ಲೋ ಅಲ್ಲಿ ಇನ್ನೂ ಕೂಡ ಬಾಕಿ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಕಡಿಮೆ ಆಗ್ತಾ ಬರುದಿಲ್ಲ ಅಲ್ಲ, ಅದು ಪ್ರಶ್ನೆ ಇವ್ರದ್ದು. ಹಾಗಾದ್ರೆ ನಾನು ಕಟ್ಟಿದ್ದಕ್ಕೆ ಲೆಕ್ಕ ಕೊಡಿ, ನನಗೆ ಪಾಸ್ ಪುಸ್ತಕ ಕೊಡಿ. ಸರ್ಕಾರದಿಂದ ಸಬ್ಸಿಡಿ ಬರ್ತದೆ 5%, ಅದು ಕೊಡಿ. ಉಳಿತಾಯಕ್ಕೆ ಬಡ್ಡಿ ಕೊಡಿ. ಉಳಿತಾಯಕ್ಕೆ ಸಪರೇಟ್ ಆಗಿ ಪಾಸ್ ಪುಸ್ತಕ ಇರಬೇಕು. ಉಳಿತಾಯ ಎಷ್ಟಿದೆ ಅಂತ ಗೊತ್ತಿದೆ ನಿಮ್ಗೆ? ಎಷ್ಟಿದೆ ಅಂತ? ಉಳಿತಾಯ ಒಂದು 6-7 ಸಾವಿರ. ಅದಕ್ಕೆ ಬಡ್ಡಿ ಎಷ್ಟು? ಏನಿಲ್ಲ. ನೋಡಿ, ಉಳಿತಾಯಕ್ಕೆ ಬಡ್ಡಿ ಇಲ್ಲ, ಉಳಿತಾಯಕ್ಕೆ ಸಪರೇಟ್ ಪಾಸ್ ಪುಸ್ತಕ ಇಲ್ಲ, ಸ್ವಸಹಾಯ ಸಂಘಕ್ಕೆ ಪಾಸ್ ಪುಸ್ತಕ ಇಲ್ಲ. ಬ್ಯಾಂಕಿನಿಂದ ಬರ್ತಾರೆ ಅಂತ ಮೊನ್ನೆ ವೀರೇಂದ್ರ ಹೆಗಡೆ ಅವರು ಹೇಳಿದ್ರು, ಬ್ಯಾಂಕಿನಿಂದ ಬರ್ತದೆ ಅಂತ. ನಿಮ್ಗೆ ಗೊತ್ತಿರ್ಬೋದು. ಹಾಗಾದ್ರೆ ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಬೇಕಲ್ಲ. ನಾನು ಅದು ಇವತ್ತು ಪೊಲಿಟಿಷನ್ ಹೇಳಿದೆ. CC ಅಕೌಂಟ್ಗೆ ಇವರು ಹೇಳೋದು ಒಂದೇ ಮಾತು, CC ಅಕೌಂಟ್ಗೆ ಪಾಸ್ ಪುಸ್ತಕ ಬರುದಿಲ್ಲ. ಯಾರು ನೀವು ಕೇಳಿದ್ರ ನನ್ಗೆ ಪಾಸ್ ಪುಸ್ತಕ ಇಲ್ಲದೆ ಇರುವ ಅಕೌಂಟ್ ಕೊಡಿ, CC ಅಕೌಂಟ್ ಮಾಡಿ ಅಂತ ನೀವು ಕೇಳಿದ್ರೆ? ಇಲ್ಲ. ಸಬ್ಸಿಡಿ ಸರ್ಕಾರದಿಂದ ಬರ್ತದೆ, ನನಗೆ ಕೊಡ್ಬೇಡಿ ಅಂತ ನೀವು ಹೇಳಿದ್ರ? ಇಲ್ಲ. PRK ಅಂತ ಕಲೆಕ್ಷನ್ ಮಾಡಿ ಅದಕ್ಕೆ ಬಾಂಡ್ ಕೊಡ್ಬೇಡಿ, ಪಾಲಿಸಿ ನಂಬರ್ ಕೊಡ್ಬೇಡಿ ಅಂತ ನೀವು ಹೇಳಿದ್ರ? ಇಲ್ಲ. ಇನ್ಸೂರೆನ್ಸ್ ಬೇಕು ಅಂತ ನೀವು ಕೇಳಿದ್ರ? ನಾನು ಕೇಳಿಲ್ಲ. ಅವರೆಲ್ಲ ಇದು ಪ್ರಶ್ನೆ ಇರೋದು ನಮ್ಮದು. ಅವರೇ ಒಂದು ಈಗ ನಮಗೆ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಸಾಲಕ್ಕೆ ಒಂದು ಪಾಸ್ ಪುಸ್ತಕ ಇರಬೇಕು, ಉಳಿತಾಯಕ್ಕೆ ಒಂದು ಪಾಸ್ ಪುಸ್ತಕ ಇರಬೇಕು. ಅದು ಕೊಡ್ಲಿಲ್ಲ. ಇದು ಕೊಡಿ ಅಂತ ನಾವು ಕೇಳ್ತಾ ಇರೋದು. ನಿಮ್ಗೆ CC ಅಕೌಂಟ್ ಮಾಡ್ಲಿಕ್ಕೆ ಯಾರು ಹೇಳಿದ್ದು? ಹಾಗಾದ್ರೆ ನೀವು ಒಂದು ಬರ್ದು ಕೊಡಿ ಅಲ್ಲ, ಅವರೊಂದು ಬರ್ದು ಕೊಡಿ. CC ಅಕೌಂಟ್ಗೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ, PRKಗೆ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ, ಸಬ್ಸಿಡಿ ಕೊಡ್ಲಿಕ್ಕೆ ಆಗುದಿಲ್ಲ. ವೀರೇಂದ್ರ ಹೆಗಡೆ ಅವರೇ, ಇದನ್ನ ನೀವು ನೋಡ್ತಾ ಇದ್ರೆ ನೀವೇ ಒಂದು ಬರ್ದು ಕೊಡಿ. CC ಅಕೌಂಟ್ಗೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ, PRKಗೆ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ, ಸಬ್ಸಿಡಿ ಸರ್ಕಾರದಿಂದ ಬರ್ತದೆ, ಅದು ಕೊಡುವುದಿಲ್ಲ, ಹೆಚ್ಚುವರಿ ಬಡ್ಡಿ ಆಗ್ತಾ ಇದ್ದೇವೆ, ಬ್ಯಾಂಕಿನಿಂದ ಅಂತ ಸುಳ್ಳು ಹೇಳಿ ನಾವು ನಮ್ಮ ಟ್ರಸ್ಟಿನ ಅಕೌಂಟ್ ಇಂದ ಕೊಡ್ತಾ ಇದ್ದೇವೆ ಅಂತ ಹೇಳಿ ಒಂದು ಸೀಲ್ ಸಿಗ್ನೇಚರ್ ಮಾಡಿ ನೀವು ಒಂದು ಖಾಲಿ ಪೇಪರ್ ಅಲ್ಲಿ ಸೈನ್ ಮಾಡಿ ಕೊಡಿ ನೋಡುವ. ಕೊಡ್ತೀರಾ ನೀವು? ನಾವು ಮಾತ್ರ ಕೊಡ್ಬೇಕಾ? ಯಾರು ಕೂಡ ಕೊಡ್ಬೇಡಿ. ಯಾವುದೇ ಒಂದು ನನಗೆ ಗೊತ್ತುಂಟು ಇಂತ ಮಾಡಿದ್ರೆ ಇದೇ ತರ ಮಾಡ್ತಾರೆ ಅಂತ. ಮತ್ತೆ ನಿಮ್ಮ ಮನೆ ಮಠ ಎಲ್ಲ ಮಾರ್ಬೇಕಷ್ಟೇ, ಮನೆ ಮಠ ಮಕ್ಕಳನ್ನೇ ಮಾರ್ಬೇಕಾಯ್ತದೆ. ಹೌದು, ಮೊನ್ನೆ ಒಂದು ಕಡೆ ಆಗಿದೆ, ಅವತ್ತೊಂದು ಕಡೆ ಹಾಗೆ ಆಯ್ತದೆ ಅದು. ಅದಲ್ಲದೆ ಈಗ ಹೇಳುದು, ನೀವು ಸಂಘ ಬಿಡಬೇಡಿ, ನಿಮ್ಗೆ ಸಾಲ ಈಗ ಬರುವವರ ಬೇಕಾ, ನಿಮ್ಗೆ ಎಷ್ಟು 2 ಲಕ್ಷ ಬೇಕಾದ್ರೆ ಸಾಲ ಕೊಡ್ತೀನಿ, ನೀವು ಒಳ್ಳೇದಾಯ್ತೀರಾ ಅಂತ ನನ್ನ ಮಂಗ ಮಾಡ್ಲಿಕ್ಕೆ ಬರ್ತಾರಲ್ಲ ಅವರು. ನಾನು ಬೇಡ ಅಂತ ಹೇಳಿ ಬಿಟ್ಟವನು. ಈಗ ನನಗೆ ಅಕೌಂಟ್ ಕೊಟ್ಟರಲ್ಲ, ನಾನು ಬೇಕು ನನಗೆ 2 ಲಕ್ಷ, ಅವ್ರು ಅಕೌಂಟ್ ಪಾಸ್ ತಗೊಳ್ಳಿ. ನೀವು ಕಟ್ಟಬೇಡಿ ಅಂತ ನಾವು ಕೂಡ ಹೇಳುದಿಲ್ಲ. ಅದೇ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಏನಿದೆ ಆ ಕ್ರಮ 7% ಗಿಂತ ಜಾಸ್ತಿ ನೀವು ಬಡ್ಡಿ ಕಟ್ಟುವಾಗಿಲ್ಲ. ಅದೇ ಮತ್ತೆ ಸರ್ಕಾರದ ಸಬ್ಸಿಡಿ ಬರ್ತದೆ, ಅದು ಮತ್ತೆ ನಿಮಗೆ ಉಳಿತಾಯಕ್ಕೆ ಸಪರೇಟ್ ಆಗಿ ಪಾಸ್ ಪುಸ್ತಕ ಇರಬೇಕು, ಅದಕ್ಕೆ ಬಡ್ಡಿ ಕೊಡಬೇಕು. ಆಮೇಲೆ ಇನ್ಶೂರೆನ್ಸ್ ಕಟ್ಟುವಾಗೆ ಇಲ್ಲ, ಇವರು ಕಲೆಕ್ಷನ್ ಮಾಡ್ತಾ ಇದ್ರಲ್ಲ, ಕಲೆಕ್ಷನ್ ಮಾಡುವಾಗಿಲ್ಲ. ಇದ್ರೆ ಅದಕ್ಕೆ ಬಾಂಡ್ ಕೊಡಬೇಕು. ಅದು ನೀವು ಇನ್ನು ಮುಂದೆ ಅಲ್ಲಿ ಕಟ್ಟೋದು ಬೇಡ, ನೀವು ಬ್ಯಾಂಕ್ ಇಲ್ಲೇ ಡೈರೆಕ್ಟ್ ಕಟ್ಟಿ. ಇನ್ಸೂರೆನ್ಸ್ ಕೂಡ ಅಷ್ಟೇ, ಇಲ್ಲಿ ಕಟ್ಟೋದು ಬೇಡ, ಇನ್ಸೂರೆನ್ಸ್ ಆಫೀಸಲ್ಲೇ ಕಟ್ಟಿ. ಇವರು ಮಧ್ಯವರ್ತಿಗಳು. BC ಟ್ರಸ್ಟ್ ನ ನಿಯಮದ ಪ್ರಕಾರ ಇವರು ನಿಮ್ಮನ್ನು ಕರ್ಕೊಂಡು ಹೋಗಿ ಬ್ಯಾಂಕಿಗೆ ಪರಿಚಯ ಮಾಡಿ ಕೊಡ್ಬೇಕು ಹೊರತು ಇವರು ಕಲೆಕ್ಷನ್ ಮಾಡೋದು, ಇವರು ಮನೆಗೆ ಬರೋದು, ಇವರು ಬೆದರಿಕೆ ಹಾಕೋದು, ಇವರು ಕಲೆಕ್ಷನ್ ಮಾಡ್ಲಿಕ್ಕೆ ಇಲ್ಲ. ಬ್ಯಾಂಕಿನವರು ಬರ್ಬೇಕು. ಮತ್ತೆ ಈಗ ಪುಸ್ತಕ ಕೇಳಿದ್ರೆ ಅದು ಕೊಡ್ಲಿಕ್ಕೆ ಆಗುದಿಲ್ಲ, ಆ ತರ ಆಗುತ್ತೆ, ಈ ತರ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಆಗ್ತದ? ಕೊಡ್ಲೇಬೇಕಲ್ಲ. ನೀವು ಆತರ ಇಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ನೆ ಇರುದಿಲ್ಲ, ನಮ್ಗೆ ಬೇಕೇ ಬೇಕು. ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಬೇಕೇ ಬೇಕು ನಮ್ಗೆ, ಇಲ್ಲಾಂದ್ರೆ ನಾವು ಕಟ್ಟುವುದೇ ಇಲ್ಲ, ಯಾರು ಕೂಡ ಕಟ್ಟುವುದಿಲ್ಲ. ಅವರ ದುಡ್ಡು ನನಗೆ ಬೇಡ, ನಾ ಕಟ್ಟಿದ್ದೇನೆ. ನನ್ನ ಪಾಸ್ ಪುಸ್ತಕ ಒಂದು ಅವ್ರು ತೆಗೆದುಕೊಡ್ಲಿ, ಅವ್ರಿಗೆ ಬೇಕಾದ್ರೆ ಬರುವವರನ್ನೇ ನಾನು. ಆಮೇಲೆ ಬರೀ ನಿಮ್ಗೆ ಪಾಸ್ ಪುಸ್ತಕ ಸಿಗುದು ಮಾತ್ರ ಅಲ್ಲ, ಅದರಲ್ಲಿ ನೀವು ಇಷ್ಟು ವರ್ಷದಿಂದ ನೀವು ಕಟ್ಟಿದಂತ ಉಳಿತಾಯದ ಹಣ, ಅದಕ್ಕೆ ಬಂದಿರುವಂತ ಬಡ್ಡಿ, ಆಮೇಲೆ ಸಾಲ ತಗೊಂಡಿದ್ದಕ್ಕೆ ಅದಕ್ಕೆ ಒಂದು ಸಪರೇಟ್ ಪಾಸ್ ಪುಸ್ತಕ ಸಂಘದ್ದು ಇರ್ತದೆ. ಅದರಲ್ಲಿ ನಿಮಗೆ ಸಾಲ ಅದೇ ಅಕೌಂಟ್ ಇಂದ ನಿಮ್ಮ ಅಕೌಂಟ್ಗೆ ಸಾಲ ಬಂದಿರ್ಬೇಕು, ಮತ್ತೆ ನೀವು ಕಟ್ಟಿದ್ದು ಕೂಡ ಅದೇ ಅಕೌಂಟ್ಗೆ ಹೋಗಿರ್ಬೇಕು. ಆಮೇಲೆ ನಿಮ್ಗೆ ಸರ್ಕಾರದಿಂದ ಬಂತ ಸಬ್ಸಿಡಿ ಹಣ ಕೂಡ ಅದಕ್ಕೆ ಬಂದಿರ್ಬೇಕು. ಇದೆಲ್ಲ ಇದ್ರೆ ಮಾತ್ರ ಆ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ
ಪುಸ್ತಕ ನೀವು ಇನ್ನು ಮುಂದೆ ಅವ್ರು ಕೊಟ್ರೆ ಅದೆಲ್ಲ ದಾಖಲೆ ಕರೆಕ್ಟ್ ಆಗಿ ಇದ್ರೆ ಆಮೇಲೆ ನೀವು ಇದು ಕಟ್ಟಿದಿರಿ, ಯಾವುದು ಇನ್ಶೂರೆನ್ಸ್ ಕಟ್ಟಿದಿರಿ, PRK ಕಟ್ಟಿದಿರಿ, ಅದಕ್ಕೆ ಬಾಂಡ್ ಕೊಡ್ಬೇಕು. ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಇಲ್ಲಿಯ ತನಕ ಇಷ್ಟು ವರ್ಷದಿಂದ ನೀವು ಎಲ್ಲಿಂದ ಎಷ್ಟು ನಿಮ್ಮಿಂದ ವಸೂಲು ಮಾಡಿದ್ದಾರೆ ಇನ್ಶೂರೆನ್ಸ್ ಅಂತ, ಅದಕ್ಕೆಲ್ಲ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಕೊಡ್ಬೇಕು. ಆಮೇಲೆ ಇನ್ನು ಮುಂದೆ ನೀವು ತಿಂಗಳಿಗೆ ಒಮ್ಮೆ ನೀವು ಬ್ಯಾಂಕ್ ಅಲ್ಲಿ ನಿಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಕಟ್ಟಿ ಅಷ್ಟೇ. ಅವ್ರದ್ದು ₹1 ನಮಗೆ ಬೇಡ, ಆದ್ರೆ ನಾವು ಕಟ್ಟಿದ್ದು ಕೂಡ ನಾವು ತಗೊಳ್ಬೇಕು, ನಾವು ಬಿಡುದಿಲ್ಲ. ಅವರ ದುಡ್ಡು ಅವರು ತಗೊಳ್ತಾರೆ, ನಮ್ಮ ದುಡ್ಡು ನಾವು ತಗೊಳ್ಬೇಕು, ನಾವು ಬಿಡುದಿಲ್ಲ. ಅಲ್ಲಿವರೆಗೂ ನಾವು ಕಟ್ಟುದೇ ಇಲ್ಲ. ಅವ್ರು ಹೇಳ್ತಾರೆ ನೀವು ಕಟ್ಟಿ ಮಾತಾಡಿ. ಸ್ತ್ರೀಶಕ್ತಿ ನವೋದಯ ಅದರಲ್ಲೆಲ್ಲ ಉಳಿತಾಯ ಬಡ್ಡಿ ಉಂಟು. ಹೌದು, ಅಲ್ಲಿ ಇದು ಮಾಡಿ ಕೊಡ್ತಾರೆ. ಎಂಟರ್ ಮಾಡುವಾಗನೇ ಬಡ್ಡಿಗೆ ಇಷ್ಟು ಬಡ್ಡಿ ಆಗುಂಟು, ಅದೆಲ್ಲ ಸದಸ್ಯರು ಯಾವುದಿಲ್ಲ ಅಲ್ಲ, ಮಾಡಿ ಕೊಡ್ಲಿ ಇವರು. ಅಲ್ಲಿ ಕಟ್ಟುದು ಯಾರು? ಸದಸ್ಯರೇ ಹೋಗಿ ಕಟ್ಟುದು, ಅವರೇ ಹೋಗಿ ತೆಗೆಯುದು. ಮನೆ ಮನೆಗೆ ಬಂದು ಬಿಟ್ಟು ಅಲ್ಲಿ ಕೂತ್ಕೊಳ್ಳೋದಿಲ್ಲ ಅಲ್ಲ. ಅಲ್ಲಿ ಏನಾದ್ರೂ ಇಲ್ಲಿವರೆಗೆ ಏನಾದ್ರು ಸಮಸ್ಯೆ ಆಗಿದೆ ಸ್ತ್ರೀಶಕ್ತಿ ಸಂಘದಲ್ಲಿ? ಆಗ್ಲಿಲ್ಲ, ಎಲ್ಲೂ ಕೂಡ ಆಗ್ಲಿಲ್ಲ, ಸಮಸ್ಯೆ ಆಗುದಿಲ್ಲ. ಯಾಕಂದ್ರೆ ತಿಂಗಳಿಗೊಮ್ಮೆ ಕಟ್ಲಿಕ್ಕೆ ನಂಬರ್ 1 ಸಂಘ ಅಂದ್ರೆ ಸ್ತ್ರೀಶಕ್ತಿ ಸಂಘ. ಹೌದು, ಬಡ್ಡಿ ಕಡಿಮೆ, ಮತ್ತೆ ನಮ್ಗೆ ಕಟ್ಲಿಕ್ಕೆ ಕಷ್ಟ ಆಗುದಿಲ್ಲ. ಇಲ್ಲಿ ವಾರಕ್ಕೆ 1,500 ಕಟ್ಟುದಾದ್ರೆ ಅಲ್ಲಿ ವಾರಕ್ಕೆ ತಿಂಗಳಿಗೆ 1,500 ಇಲ್ಲಿ ವಾರಕ್ಕೆ ಇನ್ಶೂರೆನ್ಸ್ ಅದು ಇದು ಯಾವುದು ಇಲ್ಲ, ಅದಕ್ಕೆ ಕಂಪಲ್ಸರಿ ಇಲ್ಲ. ಇಲ್ಲಿ ನಿಮ್ಗೆ ಸಾಲ ಬೇಕಿದ್ರೆ ಇನ್ಶೂರೆನ್ಸ್ ತಗೊಳ್ಳಬೇಕು. ಅದು 3-4 ಟೈಪ್ ಇನ್ಶೂರೆನ್ಸ್ ಮಾಡ್ಬೇಕು. ಸಾಲ ಲಕ್ಷದ ಮೇಲೆ ತೆಗೆದ್ರೆ ಇನ್ಶೂರೆನ್ಸ್ ಕಡ್ಡಾಯವಾಗಿ ಬೇಕು, ಇಲ್ಲಾಂದ್ರೆ ಅವ್ರು ಬಿಡೋದು. ಮತ್ತೆ ಸುರಕ್ಷೆ ಕಟ್ಟಬೇಕು, ನಿರಂತರ ಪುಸ್ತಕ ಅದಕ್ಕೆ ಬೇರೆ ಲಾಭಾಂಶ ಬಂದ್ರೆ ಪುಸ್ತಕದ ದುಡ್ಡು ಕಟ್ ಮಾಡ್ಬಿಟ್ಟು ಲಾಸ್ಟ್ಗೆ ಅವನಿಗೆ ₹100 ಕೊಡುದು. ₹100 ಬಾಕಿ ₹600 ವರ್ಷದ ಫುಲ್ ಅವರೇ ಹೆಸರಿಗೆ ಇದು ಲಾಭಾಂಶ. ಅವ್ರಿಗೆ ಮನೆಯಲ್ಲಿ ಒಂದು 5 ಜನ ಇದ್ರು 5 ಜನಕ್ಕೂ ನಿರಂತರ ಪುಸ್ತಕ ಕೊಡ್ತಾರೆ. ಅದ್ರಲ್ಲಿ ಏನಿಲ್ಲ ಓದ್ಲಿಕ್ಕೆ ಅದೇ ಇರೋದಲ್ಲ, ವಾರ ಬರೋದೇ ಅದು. ತಿಂಗಳು ನಾವು ಒಂದ್ಸಲ ಇಷ್ಟು ಲಾಭಾಂಶ ಬಂದಿತ್ತು, ಅದು ಒಂದು 5 ವರ್ಷ ಹಿಂದೆ. ಅದ್ರಲ್ಲಿ ನನಗೆ ನಿರಂತರ 600 ಕಟ್ ಆಗ್ಬಿಟ್ಟು ನನಗೆ ಬರೀ ₹200-300 ವಾಪಸ್ ಕೊಟ್ಟಿದ್ದಾರೆ. ನಿರಂತರ ಪುಸ್ತಕ ಕೊಟ್ಟಿದ್ದಾರೆ ನಿಮ್ಗೆ. ನಿರಂತರ ಪುಸ್ತಕ ಅದು ತೆಗ್ದ್ರೆ ತೆಗ್ದೋ, ಇಲ್ಲದ್ರೆ ಇಲ್ಲ. ದುಡ್ಡು ಹೋಯ್ತು, ದುಡ್ಡು ಮಾತ್ರ ಕಟ್ ಮಾಡ್ತಾರೆ, ತಗೊಳ್ಳಿ ಬಿಡ್ಲಿ. ದುಡ್ಡು ಮಾತ್ರ ಅವರಿಗೆ ತಲುಪಬೇಕು. ಮತ್ತೆ ಬಾಕಿದ ಕೆಲವ್ರದ್ದು ಇದು ಈ ನಿರಂತರ ಪುಸ್ತಕ ತೆಗ್ದಿಲ್ಲ ಅಂದ್ರೆ ಅವ್ರದ್ದು ₹100-500 ಬ್ಯಾಲೆನ್ಸ್ ಇದ್ರೆ ಅದಕ್ಕೆ ಕಟ್ ಮಾಡ್ಬಿಟ್ಟು ಒಂದು 100-200 ಕೊಟ್ಬಿಡುದು. ಇದೇ ಲಾಭಾಂಶ ಅಂತ. ಅದೇ ನಮ್ಮ ಸಂಘದಲ್ಲಿ ನಡೆದಿರೋದು. ಹೌದಾ? ಕೊರೋನಾ ಟೈಮಲ್ಲಿ ಏನ್ ಮಾಡಿದ್ರು? ಕೊರೋನಾ ಟೈಮಲ್ಲಿ ದುಡ್ಡು ಒಂದು 4 ವಾರ ಏನೋ ದುಡ್ಡು ಕಟ್ಟೋದು ನಿಲ್ಸಿದ್ರು ಎಲ್ಲರೂ. ಸಂಘ ಈಗ ದುಡ್ಡು ಕಟ್ಟೋದು ಬೇಡ ಅಂತ ನಿಲ್ಸಿದ್ರು. 4 ವಾರ ಕಳೆದ ಮೇಲೆ ಶುರು ಮಾಡಿದ್ರು. 1 ವಾರ ಮಾಮೂಲು ಕಟ್ಟುವಾಗೆ ಕಟ್ಟುದು. 2ನೇ ವಾರದಲ್ಲಿ ಕೊರೋನಾದು ಉಂಟು, ಒಬ್ಬೊಬ್ಬನಿಗೆ 20,000, 18,000 ಎಲ್ಲ ಬಂದಿದೆ. 8,000, 10,000, 12,000 ಎಲ್ಲ ಬಂದುಂಟು. ನನಗೆ 8,000 ಚಿಲ್ಲರೆ ನನಗೇನೆ ಬಂದುಂಟು. ಅದು ಎಲ್ಲ ಕಟ್ಟೋದಿಲ್ಲ ಅಂತ ಹೇಳುದಿಲ್ಲ, ನೀವು ಇದ್ದಷ್ಟು 2,000, 3,000 ಕಟ್ಟಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ತಿಂಗಳಲ್ಲಿ ಅದನ್ನ ಕಟ್ಟಿ ಅದೆಲ್ಲ ತಗೊಂಡಿದ್ದಾರೆ. ಅದು ಬಿಟ್ಟಿಲ್ಲ, ನಾವು ಕೊಟ್ಟಿದ್ವಿ. ಇಲ್ಲಾರ ಪುಸ್ತಕ ತೆಗೆದು ಎಸೆಯೋದು, ಹಾಗೆ ಹೀಗೆ ಲಾಯಿ ಲಸ್ಕೊಂತೆಲ್ಲ ಅವರ ಬೇಡದ ಮಾತು ಕೇಳೋದು, ಅದೆಲ್ಲ ಮಾಡೋ ಕೆಲಸ. ನಿಮ್ಗೆ ಇವತ್ತು ಪೊಲೀಸ್ ಸ್ಟೇಷನ್ ಮೊಬೈಲ್ ಎಲ್ಲ ಕಿತ್ಕೊಂಡ್ರೆ ಹೌದಾ? ನನಗೆ ಮೊಬೈಲ್ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೊಬೈಲ್ ರೆಕಾರ್ಡ್ ಮಾಡ್ತಾ ಕೇಳಿದ್ರು. ನಾನು ಅದು ತೆಗೆದು ನಾನೇ ಟೇಬಲ್ ಇಟ್ಟೆ, ನೋಡಿ ರೆಕಾರ್ಡ್ ಇದ್ರೆ ಇದ್ರಲ್ಲಿ ತೆಗಿರ್ತೀನಿ, ನಾನೇ ಟೇಬಲ್ ಇಟ್ಟೆ. ಈಗ ಮೊಬೈಲ್ ನೋಡಿದ್ರು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ರು. ಮತ್ತೆ ನಾನು ತೆಗೆದು ಜೋಬಿಕೊಂಡೆ. ಈಗ ಅಲ್ಲಿ ಬೇರೆ ಎಲ್ಲ ತುಂಬಾ ಜನ ಬಂದಿದ್ರಲ್ಲ, ಈಗ 7-8 ಜನ ಬಂದಿದ್ರಲ್ಲ, ಅವರೆಲ್ಲ ಏನು ಮಾತಾಡ್ತಾ ಇದ್ರು? ಅವ್ರು ಮಾತಾಡಿದ್ರೆ ಸಂಘ ಬಿಡಬೇಡ, ನೀನ್ ಒಳ್ಳೇದಾಯ್ತಿಯ, ನೀನ್ ಇದ್ದವರ ಮಾತು ಕೇಳ್ಬೇಡ, ಅವ್ರು ಹಾಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ, ನೀನ್ ಮನಸ್ಸಿಗೆ ಹಚ್ಕೊಳ್ಬೇಡ, ಲಾಸ್ಟಿಗೆ ಕೊನೆಗೆ ಸಿಕ್ಕಾಕೊಳ್ಳೋದು ನೀನೇ, ಕೋರ್ಟು ಕಚೇರಿ ಅಂತೇಳಿ ತೊಂದರೆ ಅಂತ ನಾ ಹೇಳಿದ್ದೀನಿ. ಈಗ ನಾವು ಹೇಳಿದ್ದನ್ನು ನೀವು ಕೇಳಿದ್ದ ಅಲ್ಲ ನೀವು ಲೆಕ್ಕಾಚಾರ ಮಾಡಿದ್ದ? ನಿಮ್ಗೆ ಗೊತ್ತಾಗಿದ್ದು? ನಾನು ಲೆಕ್ಕಾಚಾರ ಮಾಡಿದ್ದು. ಲೆಕ್ಕಾಚಾರ ಮಾಡಿ ನಾನು ಪುಸ್ತಕ ನನಗೆ 1 ವಾರದಲ್ಲಿ ನೋಡ್ತೀಯ, ತಿಂಗಳಲ್ಲಿ ಬರೋ ಲೆಕ್ಕಾಚಾರ ಮಾಡುವಾಗ ನನ್ನ ದುಡ್ಡು 6,000 ದುಡ್ಡೇ ಇಲ್ಲ, 2,500 ರೂಪಾಯಿ ಕಾಣ್ತಾ ಉಂಟು ಲೆಕ್ಕದಲ್ಲಿ. ಬಾಕಿ ದುಡ್ಡಲ್ಲಿ ಎಲ್ಲಿಗೆ ಹೋಯ್ತು ಅಂತ ಹೇಗೆ ಲೆಕ್ಕ ಮಾಡಿದ್ರೆ ನನಗೆ ದುಡ್ಡು ಸಿಗ್ತಾ ಇಲ್ಲ, 6,000 ಬರ್ತಾ ಇಲ್ಲ. 2-3 ತಿಂಗಳದ್ದು ಟೆಸ್ಟ್ ಮಾಡಿ ನೋಡಿದೆ, ಅದ್ರಲ್ಲಿ ಯಾವ್ದು ಬರ್ತಾ ಇಲ್ಲ. ನೀವು ಕೇಳಿದ್ರೆ ಮತ್ತೆ ನನಗೆ ಡೌಟ್ ಬಂದು ನಾನು ವಿಚಾರಿಸಿದೆ, ಇದು ನೋಡಿ ಈಗ ಬರ್ತಾ ಉಂಟು, ಹೇಗೆ ಲೆಕ್ಕ ತಪ್ಪಿ ಹೋಯ್ತಾ? ತಪ್ಪು ಅಂತ ನನಗೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಪುಸ್ತಕದಲ್ಲಿ ನನ್ನ 6,000 ರೂಪಾಯಿ ನಾವು ತಿಂಗಳಲ್ಲಿ ಆಯ್ತದಲ್ಲ, ಅದು ಕಾಣದಲ್ಲಿ ಒಂದು 2,500 ರೂಪಾಯಿ ಕಾಣ್ತಾ ಉಂಟು, ಬಾಕಿ ದುಡ್ಡು ಎಲ್ಲಿಗೆ ಹೋಯ್ತು ಅಂತ. ಮತ್ತೆ ಅವ್ರು ಹೇಳಿದ್ರು, ನೋಡು 6,000ದಲ್ಲಿ PRKಗೆ ಹೋಯ್ತದೆ, ಸುರಕ್ಷೆಗೆ ಹೋಯ್ತದೆ, ಮತ್ತೆ ಇನ್ಯಾವುದು ಇನ್ಸೂರಿಗೆ ಹೋಯ್ತದೆ, ಮತ್ತೆ ಬ್ಯಾಲೆನ್ಸ್ ಇದ್ರೆ
ಅದಕ್ಕೆ ಕಟ್ ಆಯ್ತದೆ, ನಂದು ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದೆ. ನಾನು ಹೇಳಿದೆ ನಂದೇ ದುಡ್ಡು ಜಾಸ್ತಿ ಹೋಗೋದಲ್ಲದೆ ಬ್ಯಾಲೆನ್ಸ್ ಇಲ್ಲಲ್ಲ ಅಂತ ಹೇಳಿದೆ. ಅದು ಆ ತಿಂಗಳದು ಈ ತಿಂಗಳದು ನಮಗೆ ನೆನಪು ಇರ್ತದ, ಇದೇ ತಿಂಗಳದಿಂದ ಮಾತಾಡ್ತಾರೆ. ಈಗ ನಿಮ್ಮ ಸಂಘದ ಬೇರೆ ಸದಸ್ಯರು ಏನ್ ಹೇಳ್ತಾರೆ ನಿಮ್ಗೆ? ಬೇರೆ ಸದಸ್ಯರು ಎದುರಿಸ್ಕೊಂಡು ಕಟ್ತಾ ಇದ್ದಾರೆ. ಅವರಿಗೆ ಜೋರ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಜೋರ್ ಮಾಡ್ತಾರೆ. ಅವ್ರೇನ್ ನಿಮ್ಮ ಮನೆಗೆ ಬಂದು ಏನು ಮಾತಾಡಿಲ್ಲ? ಅವ್ರ ಹತ್ರ ಹೇಳ್ತೀನಿ, ನಾನು ಕಟ್ಟೋದಿಲ್ಲ, ನೀವು ಕಟ್ಟಿ ಬಿಡಿ, ನನಗೆ ಸಂಬಂಧ ಇಲ್ಲ, ನಿಮ್ಮ ಇಷ್ಟ, ನಿಮ್ಮ ಇಷ್ಟ. ಮತ್ತೆ ನನ್ನ ಹತ್ರ ಬಂದ್ಬಿಟ್ಟು ನನಗೆ ಲೋನ್ ಬೇಕು, ನೀವು ಸೈನ್ ಹಾಕ್ಬೇಕು ಅಂತ ಕೇಳಿದ್ರೆ ನಾನು ಜನ ಅಲ್ಲ, ನಾನು ಸೈನ್ ಹಾಕೋದಿಲ್ಲ, ನನ್ನ ಸಂಘದಲ್ಲೂ ಇಲ್ಲ. ಇಲ್ಲ, ಕೊಡ್ತಾರೆ ಅವರಿಗೆ ಬೇಕಾದಾಗೆ ಮಾಡ್ತಾರೆ. ಈಗ ಹೇಳ್ತಾರೆ, ಹೇಳೋ ಮಾತಾಡಿ, ಒಂದು ಸಂಘದಲ್ಲಿ ಈಗ ಒಂದು ಒಕ್ಕೂಟ ಅಂತ ಹೇಳ್ತಾರೆ. ಒಕ್ಕೂಟ ಬರುವಾಗ ಒಕ್ಕೂಟ ಇರ್ತಾರೆ. ಒಬ್ಬರು ಯಾರಾದ್ರೂ ಕಟ್ಟುದನ್ನು ನಿಲ್ಸಿದ್ರೆ ಯಾರಿಗೂ ಕೂಡ ಸಾಲ ಕೊಡುದಿಲ್ಲ, ಮಾತು ಯಾರ್ದು ಕೂಡ ಕಲೆಕ್ಷನ್ ಕೂಡ ಮಾಡುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹೋಗುವಾಗ ತಗೊಳ್ತಾರೆ, ಆಗ್ತದೆ. ಈಗ ನನ್ನ ಸಂಘದಲ್ಲಿ ಕೂಡ ಬೇರೆಯವರಿಗೆ ಸಾಲ ಕೊಟ್ಟಿದ್ದಾರೆ. ಅವ್ರು ನಂದು ಯಾರು ಕಟ್ತಾ ಇಲ್ಲ, ನಾನು ನಿಲ್ಸಿದ್ದಲ್ಲ, ನಂದು ಯಾರು ಕಟ್ತಾ ಇಲ್ಲ, ಬಾಕಿಯವರು ಕಟ್ತಾ ಇದ್ದಾರೆ, ಸಾಲನ್ನು ಕೊಟ್ಟಿದ್ದಾರೆ, ಕಟ್ತಾನು ಇದ್ದಾರೆ. ಯಾಕೆ ನೀವು ಕೊಡ್ಬಾರ್ದಲ್ಲ? ಇವರು ಇವತ್ತು ಮಾಡಿದಾಗಿನೇ ಖಾಲಿ ಪೇಪರ್ಗೆ ನಾನು ಸೈನ್ ಹಾಕಿದ್ರೆ, ನಾನು ಕಟ್ಟಿಲ್ಲ ಅಂದ್ರೆ ನನ್ನ ಹಣಕ್ಕೆಲ್ಲ ನನ್ನ ಬಾಕಿದ ಸದಸ್ಯರು ಕಾರಣ ಅಂತ ಹೇಳಿ ಬರೀತಾರೆ. ಹೌದು, ಅವ್ರ ಜವಾಬ್ದಾರಿ ಇರ್ತದೆ. ಆಗ ಅವ್ರಿಗೆ ಇಷ್ಟ ಬಂದಾಗ ಬರಿಬಹುದು. ಅದಕ್ಕೆ ಬೇಕಾಗಿ ನಾನು ಸೈನ್ ಹಾಕೋದಿಲ್ಲ. ನಾನು ಪೇಪರ್ ಕೊಟ್ಟರು, ಪೇಪರ್ ಅಲ್ಲ ನನ್ನ ಅಕೌಂಟ್, ನಂದು ಅಕೌಂಟ್ ಪುಸ್ತಕ ಬೇಕು, ಪಾಸ್ ಪುಸ್ತಕ ಬೇಕು ಅಂತ ಅದನ್ನೇ ಕೇಳಿದ್ದು. ಅವರ ಪೇಪರ್ ಅಂತಿರೋದು ಸೈನ್ ಹಾಕ್ಲಿಕ್ಕೆ ಎಷ್ಟು ಐಡಿಯಾ ಇರ್ಬೋದು. ನೋಡಿ, ನಿಮ್ಮನ್ನೆಲ್ಲ ಮಂಗ ಮಾಡಿ ಈಗ ಓದ್ಲಿಕ್ಕೆ ಬರುದಿಲ್ಲ, ಬಡವರು ಇರ್ತಾರೆ, ಅವರಿಗೆ ಇಲ್ಲಿವರೆಗೂ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲದಕ್ಕೂ ಸೈನ್. ಈಗ ನೋಡಿ, ಬ್ಯಾಂಕ್ ಅಲ್ಲಿ ಒಮ್ಮೆ ಸಾಲ ತಗೊಂಡ್ರೆ ನಿಮ್ಗೆ ಸೈನ್ ತಿಂಗಳು ಸೈನ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ಇಲ್ಲಿ ನಿಮಗೆ ವಾರಕ್ಕೆ ಒಂದು 10-20 ಸೈನ್ ಮಾಡ್ಲಿಕ್ಕೆ ಲೆಕ್ಕ ಮಾಡ್ಲಿಕ್ಕೆ ತಿಂಗಳಿಗೆ ಬೇರೆನೆ. ಅವ್ರು ಏನೋ ಒಂದು ಇದಕ್ಕೆ ಅಲ್ಲಿ ತೋರಿಸ್ತಾ ಇದ್ರಲ್ಲ, ಯಾವ್ದೋ ಒಂದು ಸ್ಲಿಪ್ ತೋರಿಸಿ ನೀವು ಇಷ್ಟ ಕಟ್ಟಿದೆ, ಇವರೇ ಪ್ರಿಂಟ್ ಮಾಡಿ ತರೋದು. ಹೌದು, ಬ್ಯಾಂಕ್ ನಮ್ಗೆ ಪ್ರಿಂಟ್ ತೆಗೆದು ಬೇಡ, ನಾನು ಪುಸ್ತಕ ತೆಗೆದು ನಾನು ಸೈನ್ ಮಾಡಿ ಬ್ಯಾಂಕ್ ಇದ್ದು ಸೀಲ್ ಹಾಕಿ ಇರುವಂತ ಸ್ಟೇಟ್ಮೆಂಟ್ ಕೊಡಿ. ನೀವು ಬ್ಯಾಂಕ್ ಕೊಡುದಿಲ್ಲ, ಅದು ಕೊಡುದಿಲ್ಲ. ಪುಸ್ತಕದಲ್ಲಿ ನಾವು ದುಡ್ಡು ಕಟ್ಟಿದ ಹಣಕ್ಕೆ ನಾವು ಸೈನ್ ಹಾಕಿರ್ತೀವಿ. ಹೌದು, ಅದು ತೋರಿಸಿ ಅಂದ್ರೆ ಇವರು ತೆಗೆದು ಇವರೇ ಪ್ರಿಂಟ್ ಮಾಡಿ ತಂದಿರೋದನ್ನ ಪೇಜ್ ಒಂದು 4-5 ತಂದು. ಯಾಕಂದ್ರೆ ಇವರಲ್ಲಿ ಬ್ಯಾಂಕಿಗೆ ಕಟ್ಟುದಿಲ್ಲ, ಬ್ಯಾಂಕ್ ಇದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಪಾಸ್ ಪುಸ್ತಕ ಇರ್ಲಿಕ್ಕೆ ಕೊಡ್ಲಿಕ್ಕೆ ಆಗುದು. ಯಾಕಂದ್ರೆ ಪಾಸ್ ಪುಸ್ತಕ ಬೇರೆ ಅವರ ಹೆಸರಲ್ಲಿ ಇದೆ, ಪಾಸ್ ಪುಸ್ತಕ ಇದೆ. ಯಾಕಂದ್ರೆ ಸಬ್ಸಿಡಿ ಬರ್ತದಲ್ಲ, ವರ್ಷಕ್ಕೆ 2,000 ಕೋಟಿ ಸಬ್ಸಿಡಿ ಬರ್ತದೆ. ಇದು ಇವರ ತಿಂತಾ ಇದ್ದಾರೆ. ಪಾಸ್ ಪುಸ್ತಕ ಕೊಟ್ರೆ ನಿಮ್ಗೆ ಕೊಡ್ಬೇಕಲ್ಲ, ಹೌದಾ? ನಿಮ್ಗೆ ಉಪಕಾರ ಆಗ್ತದೆ. ಇದು ಅಭಿವೃದ್ಧಿ ಮಾಡುವಂತ ಯೋಜನೆ ಅಲ್ಲ, ಇದು ಇವರನ್ನು ಗುಂಡಿಗೆ ತಳ್ಳುವಂತ ಯೋಜನೆ. ಹಾಗೆ ನಾವು ಈಗ ಇವರು ಕೂಡ ನಾವು ಹೇಳುದು, ನೀವು ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ. ನಿಮ್ಮ ಲೆಕ್ಕಾಚಾರ ನಿಮ್ಗೆ ಸಿಗಲೇಬೇಕು. PRK ಬಾಂಡ್ ಕೊಡ್ಲೇಬೇಕು. ಇಲ್ಲಿಯವರೆಗೂ ಇವರು ಕಟ್ಟಿದಂತ ದುಡ್ಡಿಗೆ ಲೆಕ್ಕ ಸಿಗ್ಲೇಬೇಕು. ಬ್ಯಾಂಕಿನಿಂದ ಇವರಿಗೆ ಸಾಲ ಬಂದಿದ್ರೆ ಬ್ಯಾಂಕಿನಿಂದ ಇವರ ಅಕೌಂಟ್ಗೆ ಬಂದಿದ್ದಂತ ಟ್ರಾನ್ಸಾಕ್ಷನ್ ನೀವು ತೋರಿಸಲೇಬೇಕು. ಇದೆಲ್ಲ ಕೊಟ್ರೆ ಮಾತ್ರ ನಾವು ಇನ್ನು ಮುಂದೆ ನೀವು ಕಟ್ಟಲೇಬೇಕು. ಈಗ ನಾನು ಕೂಡ ನನ್ಗೆ ತುಂಬಾ ಮಾತಾಡಿದ್ರು, ಅವನು ಕಟ್ಟುದಿಲ್ಲ, ಅವನು ಹಾಗೆ ಹೀಗೆ. ನಾನು ಕಟ್ತೇನೆ. ಈಗ ನಾನು ಕೂಡ ನಾನು ಸಂಘದ ಸದಸ್ಯನಲ್ಲ ಅಂತ ಹೇಳಿದ್ರು. ನೀನು ಬಿಟ್ಟಿದ್ಯಾ ಹೇಗೆ ಆಗ್ತದೆ? ನಾನು ಬಿಟ್ರೆ ಅವರು ಬಿಡ್ಬೇಕಲ್ಲ. ಈಗ ಅವರು ನನ್ನನ್ನು ಬಿಡ್ತಾರ? ನನಗೆ ನಾಳೆ ಹೋಗಿ ನಾನು ಕಟ್ತೇನೆ ಅಂತ ಹೇಳಿದ್ರೆ ಅವರು ತಗೊಳ್ಳೋದಿಲ್ವಾ? ಮತ್ತೆ ತಗೊಳ್ತಾರ. ಹಾಗಾಗ್ತದೆ ನೋಡಿ. ನಾವು ಇವ್ರ ಜೊತೆ ಹೋದ್ರೆ ಅಲ್ಲಿ ನಾನು ಹೊರಗೆನವ, ಅವರು ಯಾರು ಬೇಕಾದ್ರೆ ಕರ್ಕೊಂಡು ಬಂದ್ರೆ ಅವರೆಲ್ಲ ಒಟ್ಟಿಗೆ, ಅವರೆಲ್ಲ ಅಧ್ಯಕ್ಷರು ಸದಸ್ಯರು. ಅಲ್ಲಿ ಯಾರೆಲ್ಲ ಬಂದಿದ್ರು? ಅವ್ರ ಹೆಸರು ಗೊತ್ತಾ ನಿಮ್ಗೆ? ಅವರ ಹೆಸರು ಒಂದು ನಿಮ್ಗೆ ಫೋನ್ ಮಾಡಿದ್ಯಾರ ಅವತ್ತು? ಒಕ್ಕೂಟದ ಅಧ್ಯಕ್ಷರು ಇವರು ಕುಸುಮ ಚಾರೋಕ, ಕುಸುಮಣ್ಣ ಮತ್ತೆ ನಮ್ಮ ಇವರು ಭಾಸ್ಕರಣ್ಣ, ಅವರು ಇಬ್ಬರೊಳಗೆ ಫೋನ್ ಮಾಡಿರೋದು. ಮತ್ತೆ ಕಡಬದು ಸೂಪರ್ವೈಸರು, ಅದೇ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಫೋನ್ ಮಾಡಿದ್ರು. ಅವರು ನ್ಯಾಯ ರೀತಿಲಿ ಮಾತಾಡಿದ್ರು, ಆಯ್ತು ಕೊಡೋಣ ಅಂತ ಹೇಳಿದ್ರು. ಮತ್ತೆ ಬಾಕಿ ಮಾತಾಡಿದ್ದು ಇವರು. ಹಾಗೆ ಇದು ಕುಸುಮಣ್ಣ ಮತ್ತೆ ಭಾಸ್ಕರಣ್ಣ ಹೇಳಿದ್ರು ಕಟ್ಟಬೇಕು. ಹಾಗೆ ನಾನು ಹೇಳಿದೆ, ನಿಮ್ಗೆ ಅರ್ಜೆಂಟ್ ಬೇಕಾದ್ರೆ ನಾ ಪಾಸ್ ಪುಸ್ತಕ ಕೊಡಿ. ಸೇವಾ ಪ್ರತಿನಿಧಿ ಯಾರು? ಸೇವಾ ಪ್ರತಿನಿಧಿ ಕಾವ್ಯ ಅಂತ ಅವರು ಹೇಳಿದ್ರು. ನಾ ಹೇಳಿದೆ, ನಿಮ್ಮ ದುಡ್ಡು ಬೇಡ, ನಾ ಕಟ್ತೀನಿ, ನನಗೆ ನೀವು ಅರ್ಜೆಂಟ್ ಬೇಕಂದ್ರೆ ಅಕೌಂಟ್ ಕೊಡಿ, ನಾನು ತಿಂಗಳು ಹಾಕೊಡ್ತೀನಿ, ನೀವು ಎಷ್ಟು ಹೇಳ್ತಾರೆ ಅಷ್ಟು ಹಾಕೊಡ್ತೀನಿ. ಅಕೌಂಟ್ ಪಾಸ್ ಪುಸ್ತಕ ಅಕೌಂಟ್ ನಂಬರ್ ಕೊಟ್ರೆ ನೀವು ನಂಬರ್ ಪುಸ್ತಕ ಬೇಕು, ಅದರಲ್ಲಿ ನಿಮ್ಗೆ ಎಲ್ಲ ಬರ್ದಿರ್ಬೇಕು. ಸುಮ್ಮನೆ ಒಂದು ಯಾವ್ದೋ ಒಂದು ಪಾಸ್ ಪುಸ್ತಕ ಕೊಟ್ರೆ ನೀವು ಕಟ್ಟಬೇಡಿ. ಅದೇ ಕಟ್ಟದೆ 6 ವರ್ಷದ ಉಳಿತಾಯದ ಅಲ್ಲಿ ಬರ್ಬೇಕು. ಹೌದು, ಬೇಕು. ಅಲ್ಲಿದೆ ಲೆಕ್ಕಾಚಾರ ಬೇಕು. ಈಗ 2024 ಅಂದ್ರೆ ಕಮ್ಮಿ ಅಂದ್ರೆ ಒಂದು 2018-19 ಆಗಿರ್ಬೋದು ನೀವು ಸೇರುವಾಗ ಆ ಟೈಮ್ ಅಲ್ಲಿಂದ ಲೆಕ್ಕಾಚಾರ ಬರ್ಬೇಕಾದ್ರೆ ಎಲ್ಲ ಲೆಕ್ಕಾಚಾರ ತೋರಿಸಿ
ಇವರನ್ನು ಕಟ್ಟಿಸುವಂತ ಜವಾಬ್ದಾರಿ ನಂದು. ನೀವು ಇವ್ರದ್ದು ಪಾಸ್ ಪುಸ್ತಕ ಕೊಟ್ರೆ ಅದೇ ಅದರಲ್ಲಿ ಎಲ್ಲ ಲೆಕ್ಕಾಚಾರ ನಾವು ಕೂಡ ಲೆಕ್ಕ ಮಾಡ್ತೀವಿ. ಆಮೇಲೆ PRK ಡಾಕ್ಯುಮೆಂಟ್, ಇಲ್ಲಿಯ ತನಕ ಇವರು ಕಟ್ಟಿದ್ದಕ್ಕೆ ಡಾಕ್ಯುಮೆಂಟ್ ಕೊಡ್ಬೇಕು, ನೀವು ಬಾಂಡ್ ಕೊಟ್ಟು ತೋರಿಸ್ಬೇಕು. ಇಲ್ಲದಿದ್ರೆ ಇವರಿಗೆ PRK ಹಣ ವಾಪಸ್ ಕೊಡಬೇಕು, ಬಡ್ಡಿ ಸಮೇತ ನಿಮಗೆ ಇವರಿಗೆ ರಿಟರ್ನ್ ಸಿಗಬೇಕು. ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡಬೇಕು. ಇಲ್ಲಿಯ ತನಕ ಇವರು ಕಟ್ಟಿದ್ದು ಉಳಿತಾಯದಲ್ಲಿ ಇರಬೇಕು. ಇಲ್ಲ ಅಂದ್ರೆ ಉಳಿತಾಯಕ್ಕೆ ಬಡ್ಡಿ ಸೇರಿಸಿ ಇವರಿಗೆ ಕೊಡಬೇಕು. ಮತ್ತೆ ಇಲ್ಲಿಯ ತನಕ ಏನು ಸಬ್ಸಿಡಿ ಬಂದಿದೆ ಸರ್ಕಾರದಿಂದ ಅದು ಸಪರೇಟ್ ಆಗಿ ಇವರ ಪಾಸ್ ಪುಸ್ತಕಕ್ಕೆ ಬಂದಿರಬೇಕು, ಅದನ್ನು ನೀವು ತೋರಿಸಬೇಕು. ಆಮೇಲೆ ಇವರನ್ನು ಕಟ್ಟಿಸುವಂತ ಜವಾಬ್ದಾರಿ ನನ್ನದು. ಎಲ್ಲರದು ಅಷ್ಟೇ. ಇಡೀ ರಾಜ್ಯದಲ್ಲಿ ಎಷ್ಟು ಜನ ನಿಲ್ಸಿದ್ದಾರೆ ಎಲ್ಲರನ್ನು ಕಟ್ಟಿಸುವ ಜವಾಬ್ದಾರಿ ನಮ್ಮದು. ಎಲ್ಲ ನಾವು ಕೇಳಿದ ದಾಖಲೆ ನೀವು ತೋರಿಸ್ಬೇಕು. ನಿಮ್ಮ ಮೇಲೆ ಕೇಸ್ ಆಗಿದೆ, ಅದು ಕೂಡ ಜಡ್ಜ್ಮೆಂಟ್ ಬರಬೇಕು. ಯಾಕೆ ಸ್ಟೇ ತಂದಿದ್ದೀರಾ, ಅದಕ್ಕೆ ಜಡ್ಜ್ಮೆಂಟ್ ಬರಬೇಕು. ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಈಗ ಕರ್ನಾಟಕ ರಾಜ್ಯದಲ್ಲಿ 20 ಲಕ್ಷ ಜನ ಸಂಘ ನಿಲ್ಸಿದ್ದಾರೆ. 20,000 ಕೋಟಿ ಏನು ಸಾಲದ ಹಣ ಅಲ್ಲಿ ಬ್ಲಾಕ್ ಆಗಿದೆ, ಯಾರು ಕಟ್ತಾ ಇಲ್ಲ. ಅರ್ಧ ಜನ 50%, 50% ಜನ ಈಗ ಕಟ್ಟುವುದನ್ನು ನಿಲ್ಸಿದ್ದಾರೆ. ಯಾಕೆ ಇವರು ಒಂದೇ ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ? ಬರೀ ಎದುರಿಸಲಿಕ್ಕೆ ಬೆದರಿಸಲಿಕ್ಕೆ ಒಂದು ಇಲ್ಲಿ NC ಕೇಸ್ ರಿಜಿಸ್ಟರ್ ಮಾಡ್ತಾ ಇದಾರಲ್ಲ, FIR ಮಾಡಿ. ಅಲ್ಲಿ ಕಟ್ಸ್ಕೊಳ್ಳಿ ಅಂತ ಮಾಡ್ಲಿ, ಅದು ಮಾಡ್ಲಿ. ಹಾಕಿ ಇವರು ಹೇಳ್ತಾ ಇದ್ದಾರೆ, ನಮ್ಮ ಕೂಡ ಒಪ್ಪಿಗೆ ಇದೆ, ನಮ್ಮ ಮೇಲೆ ಕೂಡ ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಕಟ್ಟಿಸಿ. ನೀವು ನಾವು ಕಟ್ಟೋದಿಲ್ಲ ಅಂತ ಹೇಳುದಿಲ್ಲ, ನಾವು ಕೋರ್ಟ್ ಅಲ್ಲಿ ಕಟ್ತೇವೆ 100%. ನಿಮ್ಮ ದುಡ್ಡು ನಮಗೆ ಬೇಡ, ಆದ್ರೆ ನಮ್ಮ ದುಡ್ಡು ಕೂಡ 1 ರೂಪಾಯಿ ನಾವು ಬಿಡುದೇ ಇಲ್ಲ. ಇನ್ನು ಮುಂದೆ ಏನ್ ಡಿಸೈಡ್ ಮಾಡಿದ್ರಿ? ಇನ್ನು ಮುಂದೆ ಡಿಸೈಡ್ ಇಲ್ಲ. ಅವರು ಯಾವ ಪಾಸ್ ಪುಸ್ತಕ ಕೊಟ್ರು, ನಾ ಅದ್ರ ಲೆಕ್ಕಾಚಾರ ನೋಡ್ಬಿಟ್ಟು ಇನ್ನು ಅದ್ರ ಮೇಲೆ ಅವರ ದುಡ್ಡು ಕಟ್ಟದಾನೆ ಹೋಗ್ತೀನಿ. 1 ರೂಪಾಯಿ ನಾನು ಇಟ್ಟುಕೊಳ್ಳೋದಿಲ್ಲ. ಬೇಕಾದ್ರೆ ಒಂದು 500 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಜಾಸ್ತಿ ಕಟ್ಬಿಡ್ತೀನಿ. ನನಗೆ ಲೆಕ್ಕಾಚಾರ ಕ್ಲಿಯರ್. ಈಗ ಕರ್ನಾಟಕದ ಜನ ನಿಮ್ಮನ್ನೀಗ ನೋಡ್ತಾ ಇದ್ದಾರೆ, ಏನ್ ಹೇಳ್ತಾರೆ ಕರ್ನಾಟಕ ಜನಕ್ಕೆ? ಈಗ ಖಾಲಿ ಪೇಪರ್ ಅಲ್ಲೆಲ್ಲ ಸೈನ್ ಮಾಡ್ತಾರೆ, ಅದು ಇದು ಡಾಕ್ಯುಮೆಂಟ್ ಸಿಗ್ನೇಚರ್ ಮಾಡ್ತಾರೆ, ಅವ್ರಿಗೆ ಅಲ್ಲ ಏನ್ ಹೇಳ್ತೀವಿ? ಅವರಿಗೆ ನಾನು ಹೇಳೋದಂದ್ರೆ, ಕರ್ನಾಟಕದ ಜನತೆಗೆ ಯಾರು ಕೂಡ ಈ ಖಾಲಿ ಪೇಪರ್ಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ನೀವು ಸೈನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೇಳಿದ್ರೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಏನಾದ್ರು ಇದಕ್ಕೆ ಸೈನ್ ಮಾಡಿ ನಿಮಗೆ ಅದು ಲಾಭಾಂಶ ಬಂದುಂಟು ಉಳಿತಾಯ ಬಂದುಂಟು ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಸೈನ್ ಹಾಕಿದ್ರು ಅದಕ್ಕೆ ನೀವು ಸೈನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಸೈನ್ ಹಾಕ್ಬೇಕಂದ್ರೆ ನಿಮಗೆ ಗೊತ್ತಿದ್ದವ್ರು ನಮ್ಮ ಸಂಚಾರಿ ಸ್ಟುಡಿಯೋ ಇವರಿದ್ದಾರೆ, ಅವ್ರ ಹತ್ರ ವಿಚಾರಿಸಿ. ರವೀಂದ್ರ ಶೆಟ್ಟಿ ಅವರಿದ್ದಾರೆ, ಸಂತೋಷ್ ಅಣ್ಣ ಇದ್ದಾರೆ, ಅವ್ರ ಹತ್ರ ವಿಚಾರಿಸ್ಬಿಟ್ಟು ನೀವು ಆಮೇಲೆ ಸೈನ್ ಮಾಡಬಹುದು. ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೀವು ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಬೋದು. ನಿಮ್ಮ ನಂಬರ್ ಕೊಟ್ರೆ ನಾವು ಕಾಲ್ ಮಾಡ್ತೇವೆ, ಇಲ್ಲಾಂದ್ರೆ ನಮ್ಮ ನಂಬರ್ ನೀವು ಕೇಳ್ಬೋದು. ಆಮೇಲೆ ಈ ತರ ಇವರಿಗೆ ಕೇಸ್ ಹಾಕಿದಾಗೆ ಸುಮ್ನೆ ಸುಳ್ಳು ಕೇಸ್ ಹಾಕಿ ಎದುರಿಸಿ ಬೆದರಿಸಿ ಕೋರ್ಟಿಗೆ ಹಾಕ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಎಲ್ಲ ಸುಳ್ಳು. ಏನೇ ಒಂದೇ ಒಂದು ಇವರ ನೀವು ದುಡ್ಡು ಕಟ್ಟುವುದಿಲ್ಲ ಅಂತ ಒಂದೇ ಒಂದು FIR ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಇವತ್ತು ಗೊತ್ತಾಯ್ತಲ್ಲ, ಒಂದು ವೇಳೆ ನೀವು ಕಟ್ಟದಿದ್ರೆ, ನೀವು ಕಟ್ಟದೆ ಕೂತ್ರೆ ನಾಡಿದ್ದು ಹೇಳ್ತಾರೆ ಇವರು ಎಲ್ಲ ಒಟ್ಟಿಗೆ ಬರ್ತದೆ ಕಟ್ಲಿಕ್ಕೆ. ಎಲ್ಲ ಒಟ್ಟಿಗೆ ಬಂದ್ರೆ ನಾವು ಕಟ್ತೇವೆ, ನಾವು ಜವಾಬ್ದಾರಿ ಅದಕ್ಕೆ. ಈಗ ನೀವು ಕಟ್ಟದೆ ಕೂತಿದ್ದೀರಾ, ಅವ್ರು ಹೇಳ್ತಾರೆ ನಾಡಿದ್ದು ಎಲ್ಲ ಒಟ್ಟಿಗೆ ಬರ್ತದೆ, ಎಲ್ಲ ಒಟ್ಟಿಗೆ ನಾವು ಕಟ್ತೇವೆ. ಇದು ನಾವು ಹೇಳುವಂತ ನಿಮ್ಗೂ ಕೂಡ ನಾವು ಹೇಳ್ತೇವೆ. ನೀವು ಕಟ್ಟದೆ ಕೂತ್ರೆ ನಾಡಿದ್ದೆಲ್ಲ ಒಟ್ಟಿಗೆ ಬಂದ್ರೆ ನಾವು ಕಟ್ತೇವೆ, ನಾವು ಜವಾಬ್ದಾರಿ ಅದಕ್ಕೆ. ಅವರು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಉಸುಲ್ ಮಾಡ್ಲಿ, ನೋಡು ಅದು ಮಾಡಿ. ನಾವು ಬೆದರುವುದಿಲ್ಲ, ಯಾಕಂದ್ರೆ ಎಷ್ಟೋ ಕೇಸ್ ನಮ್ಮ ಮೇಲೆ ಆಗಿದೆ. ಅಲ್ಲಿ ನಮ್ಮ ಹೆಸರು ಬರೆಯುದು, ನಮ್ಮ ವಿಡಿಯೋ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ರು ಅಲ್ಲಿ. ನಾವು ಕೂಡ ಮಾಡಿದ್ದೇವೆ, ಅದು ನಮ್ಗೆ ಬೇಡ, ಅದು ಅಗತ್ಯ ಇಲ್ಲ ನಮ್ಗೆ. ನಮ್ಮ ವಿಡಿಯೋ ಕೂಡ ನಮ್ಮ ಪ್ರಚಾರ ಆದ್ರೆ ನಾವು ಕೂಡ ಪ್ರಚಾರ ಮಾಡ್ತೇವೆ. ಪೊಲೀಸ್ನವರು ಏನು ಮಾತಾಡಿದ್ದಾರೆ, ಏನೆಲ್ಲ ಮಾತಾಡಿದ್ದಾರೆ ಎಲ್ಲ ನಮ್ಮ ಹತ್ರ ದಾಖಲೆ ಉಂಟು. ಅವರು ಕೂಡ ಅಷ್ಟೇ, ನಮ್ಮನ್ನು ಮೊಬೈಲ್ ಕೂಡ ಕಿತ್ಕೊಳ್ಳಿಕ್ಕೆ ನೋಡಿದ್ರು, ನಂದು ಕೂಡ ಮೊಬೈಲ್ ಕಿತ್ಕೊಳ್ಳಿಕ್ಕೆ ನೋಡಿದ್ರು, ಬಿಡ್ಲಿಲ್ಲ ಅಲ್ಲಿ. ನೋಡಿ ಈ ತರ ಇಷ್ಟೆಲ್ಲ ಮಾಡುದಿದ್ರೆ ನಿಮ್ಗೆ, ನೀವ್ ಯಾಕೆ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ಕಾನೂನು ಪ್ರಕಾರವಾಗಿ ವಸೂಲ್ ಮಾಡ್ಲಿಕ್ಕೆ ಆಗುದಿಲ್ಲ? ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರಾ? ಏನಾದ್ರು ಇಲ್ಲ. ನೋಟಿಸ್ ಕೊಡದೆ ಮನೆಗೆ ನುಗ್ಗುದಂದ್ರೆ ಇವರ ಊರಿನವರಾಗ್ಲಿ ನೀವು ಸಂಘದವರಾಗ್ಲಿ ತಿಳ್ಕೊಳ್ಳಿ. ನೀವು ಕೂಡ ನಿಮಗೆ ಕೂಡ ನಾಡಿದ್ದು ಬರ್ತದೆ. ನೀವು ಏನೇನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ಸಿಗ್ನೇಚರ್ ಮಾಡಿದ್ದೀರಾ, 1 ಲಕ್ಷಕ್ಕೆ 4 ಲಕ್ಷ 5 ಲಕ್ಷ ಕಟ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಯಾರೆಲ್ಲ ಈಗ ಕಟ್ಟೋದನ್ನು ನಿಲ್ಸಿದ್ದಾರೆ ಅದೆಲ್ಲ ನಿಮ್ಮ ತಲೆ ಮೇಲೆ ಹಾಕ್ತಾರೆ. ನೀವು ಕಟ್ಲೇಬೇಕು. ಯಾಕಂದ್ರೆ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ಸೈನ್ ಮಾಡಿದಿರಾ, ನಾಡಿದ್ದು ನೀವು ಕಟ್ಲಿಲ್ಲ ಅಂದ್ರೆ ನಿಮ್ ಮನೆ ಮಟ್ಟೆ ಮಾರ್ಕೊಂಡು ಹೋಗ್ಬೇಕು ಅಷ್ಟೇ. ಅಷ್ಟೇ ಮಾಡ್ಬೇಕು, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಬೇಕು. ಎಷ್ಟೋ ಜನ ಈಗ ನಿನ್ನೆ ಕೂಡ ಒಂದು ನೆಲ್ಲಿಯಾಡಿಯಲ್ಲಿ ಘಟನೆ ಆಗಿದೆ. ಸಂಘದ ಸಾಲ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದಾರೆ. ಎಲ್ಲೋ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ನಾಪತ್ತೆ. ಅವರು ಏನ್ ಮಾಡಿದ್ರೆ ಏನೋ ಆಗದೇ ಇರ್ಲಿ ಅಂತ ನಾವು ಕೇಳುದು. ನೋಡಿ ಈ ತರ ಪರಿಸ್ಥಿತಿ, ಇವರ ಟಾರ್ಚರ್ ತಡೆಯಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕಟ್ಟಿ ಮುಗಿಯೋದಿಲ್ಲ. ಈ ತರ ಎದುರಿಸಿ ಬೆದರಿಸಿ ನೀವು ಸಾಲ ವಸೂಲು ಮಾಡೋದಿದ್ರೆ ನಾವು ಕೂಡ ಅಷ್ಟೇ ಇನ್ನು ಎದ್ದೇಳ್ಬೇಕಷ್ಟೇ. ಗೊತ್ತಾಯ್ತಾ? ಇಡೀ ರಾಜ್ಯದ ಜನತೆ ಈಗ ಎದ್ದಿದ್ದಾರೆ. ಈಗ ನಮ್ಗೆ ಅವತ್ತು ಏನು
ಹೇಳ್ತಾ ಇದ್ರು ನಿಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಗೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ, ಏನು ಇಲ್ಲಿಯ ತನಕ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ನು ಮುಂದೆ ಕೂಡ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ತಾಕತ್ತಿದ್ರೆ ನಮ್ಮ ಮೇಲೆ ಒಂದು ಸಿವಿಲ್ ಕಂಪ್ಲೇಂಟ್ ಮಾಡಿ ನಮ್ಮನ್ನು ಕೋರ್ಟಿಗೆ ಹಾಕಿ ನೋಡುವ, ನಿಮ್ಮ ದಾಖಲೆ ಸರಿ ಇದ್ರೆ ಅಲ್ಲಿ ತೋರಿಸಿ. ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ನೀವು ಬೈದ್ರು ಕೂಡ, ನೀವು ಕಟ್ಟಿ ಅಂತ ಹೇಳಿದ್ರು ಕೂಡ ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ನ್ಯಾಯನೇ ಮಾತಾಡಿ, ಸುಳ್ಳು ಮಾತ್ರ ಹೇಳ್ಬೇಡಿ. ಹೌದು, ನ್ಯಾಯ ಕರೆಕ್ಟ್ ಆಗಿ ಮಾತಾಡಿದ್ರೆ ಏನು ತೊಂದರೆ ಬರೋದಿಲ್ಲ. ಫೋನ್ ಮಾಡಿದ್ರೆ, ಮನೆಗೆ ಬಂದ್ರೆ ಬೈಯೋದಾಗ್ಲಿ ಹೊಡೆಯುವುದಾಗ್ಲಿ ಯಾವ್ದು ಕೂಡ ಮಾಡಬೇಡಿ. ಯಾರೇನೋ ಪ್ರಚೋದನೆ ಕೊಟ್ಟರು ಕೂಡ, ಅವ್ರು ಬೈದ್ರು ಹೊಡೆದ್ರು ಕೂಡ ನೀವು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದ್ರ ಮೇಲೆನೆ ಕೇಸ್. ಈಗ ಸುಮ್ಮನೆ ಸುಳ್ಳು ಕೇಸ್ ಮಾಡಿದಾರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ, ಕಟ್ಟಬೇಡ ಅಂತ ಹೇಳಿದ್ದಾರೆ ಅಂತ ಇವ್ರ ಮೇಲೆ, ಇವ್ರು ಹೇಳಿದ್ದಾರೆ ಅಂತ ಇವ್ರ ಮೇಲೆ ಕೇಸ್ ಮಾಡಿದ್ದು. ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರ ಮೇಲೆ ಕೇಳ್ತಾ ಇದ್ದಾರೆ, ನೀವು ಯಾರು ಹೇಳಿದ್ದು, ಯಾವ ಪೊಲೀಸ್ ಹೇಳಿದ್ದು, ಬೇಕು ಯಾವ ಪೊಲೀಸ್ ಅಂತ ಇವ್ರು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಹೇಳಿ ಅವರು ಸುಳ್ಳು ಹೇಳಿದಾರ ಸತ್ಯ ಹೇಳಿದಾರ ಅಂತ ಅವ್ರ ಹತ್ರ ಕೇಳ್ತಾ ಇಲ್ಲ, ಇವ್ರ ಹತ್ರ ಕೇಳ್ತಾ ಇಲ್ಲ. ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಕಟ್ಟಬೇಡ ಅಂತ ಹೇಳಿದ್ದಾರೆ ಅಂತ ಇವರು. ಯಾಕಂದ್ರೆ ಪೊಲೀಸ್ನವರು ಸ್ವಲ್ಪ ರೆಚ್ಚಿಗೆದ್ದು ಇವ್ರಿಗೆ ಬೈದ್ರೆ ಇವ್ರು ಮತ್ತೆ ಕಟ್ತಾರಲ್ಲ, ಹಾಗೆ ಅವರು ಪ್ಲಾನಿಂಗ್. ಈ ತರ ಬೆದರಿಸಿ ನೀವು ಕಟ್ಟಲಿಕ್ಕೆ ಟ್ರೈ ಮಾಡಿದ್ರೆ ಎಲ್ಲರೂ ಈ ವಿಡಿಯೋವನ್ನು ನೋಡಿ ಯಾರು ಕೂಡ ಕಟ್ಟೋದನ್ನು ನಿಲ್ಸಿ, ಯಾರು ಕೂಡ ₹1 ಕಟ್ಟಬೇಡಿ. ಯಾವುದಿಲ್ಲ ಇವ್ರದ್ದು ದಾಖಲೆ, ಯಾವುದೂ ಇಲ್ಲ. ಎಲ್ಲ ಜನರಿಂದ ದೋಚ್ತಾ ಇದ್ದಾರೆ. ನೀವು ಲೆಕ್ಕ ಮಾಡಿ ಅಷ್ಟೇ. ನಾವು ಕೇಳುವಂತದ್ದು ₹1 ಕೂಡ ನೀವು ಬಿಡಬೇಡಿ, ಅವ್ರದ್ದು ಕೂಡ ನಮಗೆ ಬೇಡ. ಲೆಕ್ಕ ಮಾಡಿ, ವಾರ ಅವ್ರದ್ದು ಸ್ಟೇಟ್ಮೆಂಟ್ ನೋಡ್ಬೇಡಿ. ನೀವು ಅವ್ರದ್ದು ಕೊಡುವ ಸ್ಟೇಟ್ಮೆಂಟ್ ನೋಡ್ಬೇಡಿ, ಅದು ಫೇಕ್. ಬ್ಯಾಂಕಿನಿಂದ ನಿಮ್ಗೆ ಸಾಲ ಸಿಗ್ಲೇ ಇಲ್ಲ, ತೋರಿಸಲಿ ಡಾಕ್ಯುಮೆಂಟ್. ಅವರು ಧರ್ಮಸ್ಥಳ ದೇವರ ಡಬ್ಬಿಯ ಹಣದಿಂದ ಇವರು ಸಾಲ ಕೊಡ್ತಾ ಇದ್ದಾರೆ. ಡಬ್ಬಿ ಹಣ ಯಾರ್ದು? ನಮ್ಮದು. ಅದು ಕಟ್ಟಬೇಕಾಗಿಲ್ಲ. ದೇವರದ್ದು ದುಡ್ಡು, ಅದು ದೇವರದ್ದು ದುಡ್ಡು ನಾವು ಕೊಡ್ಬೇಕಾ ವಾಪಸ್? ಇಲ್ಲಲ್ಲ. ಇವ್ರದ್ದಾದ್ರೆ ಇವ್ರು ಉಸುಲ್ ಮಾಡ್ಲಿ, ಕಾನೂನು ಪ್ರಕಾರವಾಗಿ ನೋಟಿಸ್ ಕೊಡ್ಲಿ, ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ಲಿ, ದಾಖಲೆ ತೋರಿಸ್ಲಿ. ಬ್ಯಾಂಕಿನಿಂದ ಕೊಟ್ಟಿದ್ದಾದ್ರೆ ಬ್ಯಾಂಕಿನವರು ಬಂದು ಹೇಳಿ. ಬ್ಯಾಂಕಿನವರು ಎಲ್ಲಿಯಾದ್ರೂ ಒಂದು ನೀವು ನೋಡಿದ್ರೆ ಪೇಪರ್ ಅಲ್ಲಿ ಆಗಲಿ ಟಿವಿಯಲ್ಲಿ ಆಗಲಿ ಬಂದು ನಾವು ಧರ್ಮಸ್ಥಳ ಸಂಘಕ್ಕೆ ಇಷ್ಟು ಸಾಲ ಕೊಟ್ಟಿದ್ದೇವೆ ನೋಡಿ ಡಾಕ್ಯುಮೆಂಟ್ ಅಂತ ತೋರಿಸಿದಾರ? ಇಲ್ಲ. ನಬಾರ್ಡ್ ನಿಂದ 3% ಸಾಲ ಇವ್ರಿಗೆ ಸಿಕ್ಕಿದೆ. ಎಲ್ಲಿ ಎಷ್ಟು ಸಿಕ್ಕಿದೆ? ಯಾರು ಕೊಟ್ಟಿದ್ದು? ನಬಾರ್ಡ್ ಇಂದ ಎಷ್ಟು ಬಡ್ಡಿಗೆ ಎಷ್ಟು ಸಾಲ ಕೊಟ್ಟಿದ್ದಾರೆ, ವರ್ಷಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ ತೋರಿಸಿ ಅಲ್ಲ. ಪಾರದರ್ಶಕ ಅಂದ್ರೆ ಏನು? ನೀವು ಯಾವ್ದು ಇಲ್ಲಿಯ ತನಕ ಒಂದೇ ಒಂದು ಡಾಕ್ಯುಮೆಂಟ್ ತೋರಿಸ್ತಾ ಇಲ್ಲ. ಬರೀ ಅಗ್ರಿಮೆಂಟ್ ಒಂದು, ನೀವು BC ಟ್ರಸ್ಟ್ ರಿಜಿಸ್ಟರ್ ಆಗಿರುವಂತದ್ದು ಅಗ್ರಿಮೆಂಟ್ ತೋರಿಸಿದ್ದೀರಾ. ಆಮೇಲೆ BC ಟ್ರಸ್ಟ್ ಮತ್ತೆ ಸಿಡ್ಬಿ ಬ್ಯಾಂಕಿಗೆ ಟೈಅಪ್ ಆಗಿರುವಂತ ಅಗ್ರಿಮೆಂಟ್ 2 ತೋರಿಸಿದಿರ ಹೊರ್ತು ಮತ್ತೆ ಯಾವುದೇ ₹1 ಒಂದು ಡಾಕ್ಯುಮೆಂಟ್ ನೀವು ತೋರಿಸಿಲ್ಲ. ಇನ್ಶೂರೆನ್ಸ್ ಎಲ್ಲ ಕಲೆಕ್ಷನ್ ಮಾಡ್ತಾ ಇದ್ದಾರಲ್ಲ, ಒಂದಾದ್ರೂ ನೀವು ಡಾಕ್ಯುಮೆಂಟ್ ತೋರಿಸಿದ್ದೀರಾ? PRK ಕಲೆಕ್ಷನ್ ಮಾಡ್ತಾ ಇದ್ದೀರಾ, ಎಲ್ಲಿದೆ? ಅದಕ್ಕೆ ಡಾಕ್ಯುಮೆಂಟ್ ಎಲ್ಲಿದೆ? SBI ಜೊತೆ ಟೈಅಪ್ ಮಾಡ್ಕೊಂಡಿದೆ ಅಂತ ಬರೀ ಫೋಟೋ ತಗೊಂಡು ಡಾಕ್ಯುಮೆಂಟ್ ಇಲ್ಲ ಅಂತ ಅವ್ರ ಹತ್ರ. ಇಲ್ಲ, ಪೊಲೀಸ್ ಹತ್ರ ಹೇಳಿದ್ರು ಅದಕ್ಕೆ PRK ಡಾಕ್ಯುಮೆಂಟ್ ಇಲ್ಲ, ಅದು ಜೀವ ಭದ್ರತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇರೋದು. ಅಲ್ಲ, ಯಾವ್ದೋ ಒಂದು, ಈಗ ನಾವು ಬೈಕಿಗೆ ಇನ್ಶೂರೆನ್ಸ್ ಮಾಡ್ತೇವೆ, ಅದಕ್ಕೆ ಒಂದು ಪೇಪರ್ ಕೊಡ್ತಾರೆ. ಈಗ ಪೊಲೀಸ್ನವರು ಹಿಡಿದ್ರೆ ಅದು ಪೇಪರ್ ಇಲ್ಲ, ನಾವು ಕಟ್ಟಿದ್ದೇನೆ ಅಂತ ಹೇಳಿದ್ರೆ ಅವ್ರು ಬಿಡ್ತಾರ? ಇಲ್ಲ. ಮತ್ತೆ ಇಲ್ಲಿ ಯಾಕೆ ನಾವು ಬಿಡ್ಬೇಕು? ಅದೇ ಈಗ ಒಂದು ಸ್ಲಿಪ್ ಕೊಡ್ತಾರೆ, ಅದೇ ಬಾಂಡ್. ಅದು ನಮ್ಗೆ ವಾಪಸ್ ಸಿಗುದಿಲ್ಲ. ಕರೆಕ್ಟ್, ಅದು ವಾಪಸ್ ಸಿಗುದಿಲ್ಲ. ಏನಾದ್ರು ಆಕ್ಸಿಡೆಂಟ್ ಆದ್ರೆ ಏನಾದ್ರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಅದು ಬೇಕಾಗ್ಬೇಕು. ಹೌದು, ನಾವು ಕಟ್ಟಬೇಕು ವರ್ಷ. ಇಲ್ಲಿ ಮತ್ತೆ ಯಾಕೆ ನಾವು ಕಟ್ಟಬೇಕು? ಈಗ ನಮ್ಗೆ ಅವ್ರು ಹೇಳ್ತಾರೆ ಅದು ವಾಪಸ್ ಸಿಗುವುದಿಲ್ಲ, ಸತ್ರೆ ಅದು ನಿಮ್ಮ ಸಾಲ ಮನ್ನಾ. ಓಕೆ, ಆಗ್ಬಹುದು, ಸರಿ. ನೀವು ಕೊಡ್ಲಿಲ್ಲ, ನೀವು ಕೊಡುದಿಲ್ಲ ಅಂತ ನಾವು ಹೇಳುದಿಲ್ಲ. ಆದ್ರೆ ಅದಕ್ಕೆ ಒಂದು ಪಾಲಿಸಿ ನಂಬರ್ ಬೇಕು, ಅದಕ್ಕೆ ಒಂದು ಬಾಂಡ್ ಬೇಕು. ನೀವು ಅದನ್ನು LIC SBI ಇನ್ಶೂರೆನ್ಸ್ಗೆ ನೀವು ಕಟ್ತೀರಾ ಇಲ್ವಾ ಅಂತ ನಮ್ಗೆ ಹೇಗೆ ಗೊತ್ತು? ಈಗ ವರ್ಷಕ್ಕೆ 600 ಕೋಟಿ ಕಲೆಕ್ಷನ್ ಮಾಡ್ತಿರಲ್ಲ, ಬರೀ ಅದರ ಬಡ್ಡಿ ದುಡ್ಡಲ್ಲಿ ಇವ್ರು ಸತ್ತವರಿಗೆ ಕೊಡ್ಬೋದಲ್ಲ. ಹಾಗಾದ್ರೆ ಅಸಲು ಎಲ್ಲ ಹೋಯ್ತು? ಅಸಲಲ್ಲಿ ನಮ್ಗೆ ಕೊಡ್ಬೋದಲ್ಲ, ಮತ್ತೆ ವಾಪಸ್ ಕೊಡ್ಬೋದಲ್ಲ, ಯಾಕೆ ಕೊಡ್ತಾ ಇಲ್ಲ? ಗೊತ್ತಾಯ್ತಾ? ನಾವು ಕೇಳುವಂತದ್ದು PRKಗೆ ಬಾಂಡ್, ಸರಿ, ನಮಗೆ ಇಂಡಿವಿಜುವಲ್ ಬಾಂಡ್ ನೀವು ಕೊಡಲಿಲ್ಲ, ಸಂಸ್ಥೆಗೆ ಬಾಂಡ್ ಮಾಡಿದಿರಲ್ಲ, ಅದು ತೋರಿಸಿ ನಮ್ಗೆ. SBI ಮತ್ತೆ SKDRDPಗೆ ಟೈಅಪ್ ಮಾಡಿಕೊಂಡು ನೀವು ಒಂದು ಬಾಂಡ್ ಮಾಡಿಸಿದಿರಲ್ಲ, ಅದನ್ನು ನಮ್ಗೆ ತೋರಿಸಿ. 600 ಕೋಟಿಗೆ ವರ್ಷಕ್ಕೆ 600 ಕೋಟಿ ನೀವು ಕಲೆಕ್ಷನ್ ಮಾಡ್ತೀರಾ. 600 ಕೋಟಿ ರೂಪಾಯಿ SKDRDP ಅವರು SBIಗೆ ಟ್ರಾನ್ಸ್ಫರ್ ಮಾಡಿರುವಂತ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ನಮಗೆ ತೋರಿಸಿ. ನಮ್ಗೆ ಬೇಕು. ನೀವು ಕೊಟ್ಟಿದ್ದೀರಾ ಇಲ್ವಾ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಬ್ಯಾಂಕಿನವರು ಮತ್ತೆ ಈಗ ಹೇಳಿದ್ದಾರೆ, ಮೊನ್ನೆ ಹೇಳಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು, ಬ್ಯಾಂಕಿನಿಂದ ಕೊಟ್ಟಿದ್ದಾರೆ ಸಾಲ. ಅವರು ಕೊಟ್ಟಿದ್ದಲ್ಲ, ನಾನು ಕೊಟ್ಟಿದ್ದಲ್ಲ, ಬ್ಯಾಂಕಿನವರು ಕೊಟ್ಟಿದ್ದ ಅಂತ ಹೇಳಿದ್ದಾರೆ. ಬ್ಯಾಂಕಿನವರು ಬಂದು ಹೇಳಿ. ಬ್ಯಾಂಕಿನವರೇ, ನಿಮಗೆ ಕೂಡ ನಾವು ಹೇಳುವಂತದ್ದು, ಯಾರು ನಾವು ಕಟ್ಟುದಿಲ್ಲ ದುಡ್ಡು, ನೀವು ಹೇಳ್ಬೇಕು. ನೀವು ಮುಂದೆ ಬಂದು ಹೇಳಲೇಬೇಕು, ನಾವು ಬ್ಯಾಂಕಿನಿಂದ ಕೊಟ್ಟಿದ್ದು ಹೌದು, ನಾವು SKDRDPಗೆ ಇಷ್ಟು ಕೋಟಿ ಸಾಲ ಕೊಟ್ಟಿದ್ದೇವೆ, ಹೌದು, ಡಾಕ್ಯುಮೆಂಟ್ ತಗೊಳ್ಳಿ, ಹೌದು, ನಾವು ಇಷ್ಟು ಬಡ್ಡಿಗೆ ಧರ್ಮಸ್ಥಳ ಸಂಘಕ್ಕೆ ಸಾಲ ಕೊಟ್ಟಿದ್ದೇವೆ, ಹೌದು,
ಯಾವ ಅಕೌಂಟ್ ಇಂದ ಯಾವ ಅಕೌಂಟಿಗೆ ಹಾಕಿದ್ದೀರಾ ಸಾಲ ಅಂತ ಎಲ್ಲ ನಮಗೆ ಓಪನ್ ಆಗಿ ತೋರಿಸಿ. ಅಲ್ಲಿ ತನಕ ನಾವು ಕಟ್ಟುವುದೇ ಇಲ್ಲ. ಟ್ರಸ್ಟಿನ ಅಕೌಂಟ್ ಇಂದ ನಮಗೆ ಸಾಲ ಬರ್ತದೆ. ಟ್ರಸ್ಟಿನ ಅಕೌಂಟ್ ಇಂದ ಸಾಲ ಯಾಕೆ ಬರಬೇಕು? ನಮ್ಮ ಸಂಘದ ಅಕೌಂಟ್ ಇಂದ ನಮಗೆ ಸಾಲ ಬರ್ಬೇಕಲ್ಲ. ಸಂಘದ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ. ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಹೋಗಿ ಬ್ಯಾಂಕಲ್ಲಿ ಹೋಗಿ ತೆಗಿಲಿಕ್ಕೆ ಆಗ್ತದೆ. ಆದ್ರೆ ಅದ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಬಂದಿರುವಂತ ಸಾಲದ ಟ್ರಾನ್ಸಾಕ್ಷನ್ ಇಲ್ಲ. ಹಾಗಾದ್ರೆ ನಾವು ಬ್ಯಾಂಕ್ ಇಂದಂತ ಹೇಗೆ ನಂಬುದು? ನಂಬಲಿಕ್ಕೆ ಅದೇ ಬೇಕಲ್ಲ. ಈಗ ನಾವು ಕೊಡುವಂತದ್ದು ಕ್ಯಾಶ್ ತಗೊಳ್ತಾರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತದ. ಈಗ ನಾವು ಎಲ್ಲೋ ಒಂದು ದೂರದಲ್ಲಿ ಇರ್ತೇವೆ, ಬರ್ಲಿಕ್ಕೆ ಆಗುದಿಲ್ಲ, ಕ್ಯಾಶ್ ನಮ್ಮ ಹತ್ರ ಇಲ್ಲ, ನಮ್ಮ ಅಕೌಂಟ್ ಅಲ್ಲಿ ಇದೆ, ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗುದಿಲ್ಲ, ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಈಗ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೇವೆ, ಎಷ್ಟೋ ವರ್ಷದಿಂದ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಎಲ್ಲ ಈಗ ಗೂಗಲ್ ಪೇ ಯಾರು ಹಣ ಕೈಯಲ್ಲಿ ಇಟ್ಕೊಳ್ಳುದಿಲ್ಲ. ಆದ್ರೆ ಇವರಲ್ಲಿ ಆ ಸಿಸ್ಟಮ್ ಬರ್ಲಿಲ್ಲ. ಯಾಕೆ? ಈಗ ಎಲ್ಲೂ ಇಲ್ಲದೆ ಇರುವ ಸಿಸ್ಟಮ್ ಇಲ್ಲಿ ಉಂಟು. ತಂಬು ಕೊಡ್ಲಿಕ್ಕೆ ಎಲ್ಲಿ ಹೋದ್ರು ಉಂಟಾ? ಬ್ಯಾಂಕ್ ಅಲ್ಲಿ ನಿಮ್ಗೆ ತಂಬು ಕೊಡ್ಲಿಕ್ಕೆ ಉಂಟಾ ಹಣ ಕಟ್ಟುವಾಗ? ಇಲ್ಲ. ಇಲ್ಲಿ ಯಾಕೆ ತಂಬು ತಗೊಳ್ತಾ ಇದ್ದಾರೆ? ಇಲ್ಲಿ ತಂಬು ತಗೊಳ್ತಾರೆ. ಅದೆಲ್ಲ ₹1 ಬಾಕಿ ಆದ್ರೆ ಅದು ಮಿಷನೇ ವರ್ಕ್ ತೋರಿಸುದಿಲ್ಲ ಅಂತೆ, ವರ್ಕ್ ಆಗುದಿಲ್ಲ. ಇದು ಬ್ಯಾಂಕಿನ ಸ್ಲಿಪ್ ಇಲ್ಲಿ ಬರುವುದು, ಬ್ಯಾಂಕಿನ ಬರುವುದಲ್ಲ ಇಲ್ಲಿ ಬರುವುದು. ಇಷ್ಟೆಲ್ಲ ನೀವು ಅಡ್ವಾನ್ಸ್ ಆಗಿ ಈಗ ಇಲ್ಲ ಸಿಸ್ಟಮ್ ಮಾಡಿದೀರಾ. ಅದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ 1 ಲಕ್ಷಕ್ಕೆ ನಾವು 2 ಲಕ್ಷ ಕಟ್ತೇವಲ್ಲ, ಅಲ್ಲಿ ಸಿಕ್ಕಾಕೊಳ್ತಾರೆ ಅವರು. ಟ್ಯಾಕ್ಸ್ ಕಟ್ಟಬೇಕು. ಇದೆಲ್ಲ ಈಗ ಬ್ಲಾಕ್ ಮನಿಯನ್ನು ವೈಟ್ ಮಾಡೋ ದಂಧೆ ಅಂತ ಇದ್ರೆ ಪಕ್ಕ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಯ್ತು. ಇಷ್ಟೇ ನಾವು ಎಲ್ಲ ಇನ್ನೂ ಕೂಡ ತುಂಬಾ ಇದೆ. ನಾವು ಎಷ್ಟೋ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ. ಧರ್ಮಸ್ಥಳ ಸಂಘ, ಸ್ವಸಹಾಯ ಸಂಘ ಯಾವ ತರ ಇದೆ, ಅದರಲ್ಲಿ ಯಾವ ತರ ಎಲ್ಲ ಎಲ್ಲಿಂದ ಹಣ ಬರ್ತದೆ, ನಾವು ಕಟ್ಟಿರೋ ದುಡ್ಡು ಎಲ್ಲಿ ಹೋಗ್ತದೆ, ಯಾವುದೆಲ್ಲ ಡಾಕ್ಯುಮೆಂಟ್ ಇದೆ, ಯಾವುದೆಲ್ಲ ಇಲ್ಲ ಅಂತ ನಾವು ತುಂಬಾ ವಿಡಿಯೋ ಮಾಡಿ ತೋರಿಸಿದ್ದೇವೆ. ಆದರೆ ಯಾರು ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಆಯಿತು ಅಂತ ಹೆದರಿಕೊಳ್ಳಿಕ್ಕೆ ಹೋಗಬೇಡಿ. ಸ್ಟೇಷನಲ್ಲಿ ಹೋಗಿ ಒಂದೇ ಮಾತು ಹೇಳಿ, ನಮಗೆ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಬೇಕು, ಆಮೇಲೆ ನಾವು ಕಟ್ತೇವೆ, ಅಲ್ಲಿವರೆಗೂ ನಾವು ಕಟ್ಟುವುದೇ ಇಲ್ಲ ಅಂತ ಹೇಳಿ. ಯಾಕಂದರೆ ಸರ್ಕಾರದಿಂದ ಬರುವಂಥ ಸಬ್ಸಿಡಿಯನ್ನಾಗಲಿ ಉಳಿತಾಯದ ಬಡ್ಡಿ ಆಗಲಿ ಎಲ್ಲ ನಿಮಗೆ ಸಿಗಬೇಕು. ನಿಮ್ಮ ಹಕ್ಕು ಅದು ಕೇಳುವಂಥದ್ದು. ನೀವು ಕಟ್ಟಬೇಡಿ ಅಂತ ನಾವು ಹೇಳೋದಿಲ್ಲ, ಆಮೇಲೆ ಕಟ್ಟಿ, ಅಲ್ಲಿವರೆಗೂ ನೀವು ಕಟ್ಟುವುದನ್ನು ನಿಲ್ಲಿಸಿ. ಈಗ 1 ವರ್ಷದಿಂದ ನಮಗೆಲ್ಲ ಇವರ ಹಣೆ ಬೇರೆ ಗೊತ್ತಾಗಿದ್ದು ನಾವು ಕೇಳ್ತಾ ಇದ್ದೇವೆ, ನಮ್ಮ ಹಕ್ಕು ಕೇಳ್ಬೇಕಲ್ಲ. ಹುಟ್ಟಿದಾಗ ಯಾರು ಕೂಡ ಕಲ್ತು ಬರುವುದಿಲ್ಲ. ಪೊಲೀಸ್ ಸ್ಟೇಷನ್ ಈಗ ಯಾವಾಗ ಅವರು ಈಗ ಕಳ್ಳರನ್ನು ಹಿಡಿಯುವುದು ಯಾವಾಗ? ಕಳ್ಳತನ ಆದ್ಮೇಲೆ, ಯಾರು ಅಂತ ಗೊತ್ತಾದ್ಮೇಲೆ ಹೋಗಿ ಹಿಡಿಯುದು ಅಲ್ವಾ? ಕೊಲೆ ಮಾಡುವುದು ಅಷ್ಟೇ. ಯಾರದ್ದು ಕೊಲೆ ಮಾಡಿದ್ರೆ ಅವರು ಮುಂಚೆನೆ ಗೊತ್ತಾಗ್ತದೆ, ಅವ್ರಿಗೆ ಗೊತ್ತಾಗುದಿಲ್ಲ. ಕೊಲೆ ಮಾಡಿದ್ಮೇಲೆ ಯಾರು ಕೊಲೆ ಮಾಡಿದ್ದು ಇದೆಲ್ಲ ತನಿಖೆ ಎಲ್ಲ ಆಗ್ತದೆ. ಅದು ನಮ್ಗೆ ಕೂಡ ಅಷ್ಟೇ. ಮುಂಚೆ ಗೊತ್ತಿಲ್ಲ, ನಾವು ಗೊತ್ತಿದ್ದಿದ್ದು ನಾವು ಕೇಳ್ತಾ ಇರ್ಲಿಲ್ವಾ? ನಾವು ಸೇರ್ತಿರ್ಲಿಲ್ಲ. ಈಗ ಅವರು ಹೇಳ್ದೇ ಇರೋದು ಅವ್ರು ತಪ್ಪಲ್ಲ. ಈಗ ನಾವು ನಮ್ಮ ಮೇಲೆ ಹೇಳ್ತಾರಲ್ಲ, ನೀವು ಮುಂಚೆನೆ ಕೇಳ್ಬೇಕಿತ್ತು, ನೀವು ಸಾಲ ತಗೊಳ್ಳುವಾಗ ಯಾಕೆ ಪಾಸ್ ಪುಸ್ತಕ ಕೇಳಿಲ್ಲ? ಆವಾಗ ನಮಗ್ ಗೊತ್ತಿಲ್ಲ. ನೀವು ಇಷ್ಟೆಲ್ಲ ಡೋಂಗಿ ಮಾಡ್ತೀರಾ, ನಮಗೆ ಇಷ್ಟೆಲ್ಲ ಸಬ್ಸಿಡಿ ಹಣ, ಇಷ್ಟೆಲ್ಲ ಬಡ್ಡಿ ಆಗ್ತಾ ಇದ್ದೀರಾ, ಇಷ್ಟೆಲ್ಲ ಇನ್ಸೂರೆನ್ಸ್ ಅಲ್ಲಿ ನಮ್ಮನ್ನೆಲ್ಲ ದೋಚ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತು, ಅದಕ್ಕೆ ಕೇಳ್ತಾ ಇದ್ದೀವಿ. ಇನ್ನು ಕೂಡ ಅಷ್ಟೇ, ನಾವು ಕೇಳ್ತಾನೆ ಇರ್ತೇವೆ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಯಾವಾಗ ನೀವು ಪಾಸ್ ಪುಸ್ತಕ ಎಲ್ಲರಿಗೂ ಕೊಡ್ತೀರಾ, ಬಾಂಡ್ಗಳನ್ನು ಕೊಡ್ತೀರಾ, ಅಲ್ಲಿವರೆಗೂ ನಾವು ಕಟ್ಟುವುದನ್ನು ನಿಲ್ಲಿಸ್ತೇವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗ 20 ಲಕ್ಷ ಜನ ನಿಲ್ಲಿಸಿದ್ದಾರೆ, ಇನ್ನೂ ಕೂಡ ನಿಲ್ಲಿಸ್ತಾ ಇದ್ದಾರೆ. ಪ್ರತಿದಿನ ಹೊಸ ಸಂಘಗಳು ಒಂದು 500, 1000, 2000 ಜನ ನಿಲ್ಲಿಸ್ತಾ ಇದ್ದಾರೆ. ಇದು ಇನ್ನೂ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡಿಬೇಕು. ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತಾಗಬೇಕು. ಯಾಕಂದ್ರೆ ನ್ಯಾಯ ಪ್ರಕಾರವಾಗಿ, ಸ್ವಸಹಾಯ ಸಂಘದ ನಿಯಮದ ಪ್ರಕಾರವಾಗಿ ಇದರಲ್ಲಿ ಇರೋದೆಲ್ಲ ಬಡವರೆಲ್ಲ ಒಗ್ಗಟ್ಟಾಗಬೇಕು. ಇದು ರಾಜಕಾರಣಿಗಳಾಗಲಿ, ಯಾವುದೇ ಒಂದು ಧರ್ಮದ ಮುಖಂಡರುಗಳಾಗಲಿ, ಊರಿನ ಮುಖಂಡರಿಗಾಗಲಿ, ಉದ್ಯಮಿಗಳಿಗಾಗಲಿ ಯಾರು ಕೂಡ ನಮಗೆ ಸಹಾಯಕ್ಕೆ ಬರುವುದಿಲ್ಲ. ನಮಗೆ ನಾವೇ ಸಹಾಯ ಮಾಡಬೇಕು. ನಮ್ಮನ್ನೇ ದೂರುವಂಥವ್ರು ಇರುವುದು. ಯಾಕಂದ್ರೆ ಅವರಿಗೆ ಧರ್ಮಸ್ಥಳದಿಂದ ಅವರಿಗೆ ಕಪ್ಪ ಕಾಣಿಕೆ ಎಲ್ಲ ಹೋಗ್ತದೆ, ಅಧಿಕಾರಿಗಳಿಗೆ, ಪೊಲೀಸ್ ಸ್ಟೇಷನ್ಗೆ ಎಲ್ಲ ಕಪ್ಪ ಕಾಣಿಕೆ ಹೋಗ್ತದೆ. ಅದಕ್ಕೋಸ್ಕರ ಅವರು ಮಾತಾಡುವುದಿಲ್ಲ. ಹಾಗಾಗಿ ನಾವು ಹೇಳುವಂಥದ್ದು, ಪ್ರತಿಯೊಬ್ಬರು ಇದನ್ನು ಆಲೋಚನೆ ಮಾಡಿ ನೀವು ನಿಮ್ಮ ಲೆಕ್ಕಾಚಾರವನ್ನು ನೀವು ಕೇಳಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ನೋಡುವವರು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ನೋಡುವವರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಪ್ರಶ್ನೆ ಕೇಳಿ. ಎಲ್ಲ ವಿಡಿಯೋಗಳನ್ನು ನೋಡಿ ನಿಮಗೆ ಅರ್ಥ ಆಗ್ತದೆ. ಬಡವರು ಗುಲಾಮರನ್ನಾಗಿ ಮಾಡಿದ್ದಾರೆ, ಇದರಿಂದ ನೀವು ಹೊರಗೆ ಬರಬೇಕು, ಅಷ್ಟೇ ನಾವು ಹೇಳುವಂಥದ್ದು. ನಮ್ಮ ಉದ್ದೇಶ ಅಷ್ಟೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ನಮಸ್ತೆ ಗಿರೀಶ್. ನಮಸ್ತೆ.